ಸರ್ಕಾರ ಮೊನ್ನೆ ತರ ಒಂದು ಆದೇಶ ಹೊರಡಿಸಿದೆ. ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ಇರುವಂತಹ ಖಾತೆದಾರರಿಗೆ, ಯಾರೆಲ್ಲ ಪಟ್ಟದಾರರಿದ್ದಾರೆ, ಯಾರು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ, ಅವರಿಗೆ ಎ ಖಾತೆ ಕೊಡುವಂಥದ್ದು ಮತ್ತೆ ಬಿ ಖಾತೆ ಕೊಡುವಂತ ಒಂದು ತೀರ್ಮಾನವನ್ನ ಸರ್ಕಾರ ಕೈಗೊಂಡಿದೆ. ಈ ಒಂದು ನಮ್ಮ ಸರ್ಕಾರದ ಒಂದು ಜನಪರವಾದಂತ ಈ ಒಂದು ಆದೇಶಕ್ಕೆ ನಾನು ಪುತ್ತೂರಿನ ಜನರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಯಾಕೆ ಪತ್ರಿಕಾಗೋಷ್ಠಿಯನ್ನು ಕರೆದಂತ ಹೇಳಿದ್ರೆ, ಜನರಿಗೆ ಸ್ವಲ್ಪ ಗೊಂದಲ ಇದೆ. ಎ ಖಾತೆ ಏನು, ಬಿ ಖಾತೆ ಏನು, ಇದನ್ನು ಗೊಂದಲ ಮೂಡಿಸುವಂತ ಒಂದು ಕೆಲಸವನ್ನು ಕೂಡ ಕೆಲವು ದಲ್ಲಾಳಿಗಳು ಮಾಡ್ತಾ ಇದ್ದಾರೆ. ಈ ಆದೇಶ ಹೊರಟ ಬಳಿಕ ಇವತ್ತು ಬೆಳಿಗ್ಗೆವರೆಗೆ ನಾನಾ ರೀತಿ ಜನರ ಫೋನ್ ಇತ್ತು. ಯಾಕಂದ್ರೆ ಏನು ಸಮಸ್ಯೆ, ಅದು ಆಗ್ತದಾ, ಇದು ಆಗ್ತದಾ, ಅದು ಸರಿಯಾ, ಇದು ಸರಿಯಾ, ನಮಗೆಲ್ಲ ಖಾತೆ ಆಗ್ತದಾ, ಸಕ್ರಮ ಆಗ್ತದಾ, ಈ ರೀತಿಯ ಒಂದು ಜನರ ಒಂದು ಫೋನ್ನ ಮೂಲಕ ಕೇಳಿಕೊಂಡ ಪ್ರಕಾರ ಜನರಿಗೆ ಗೊಂದಲ ಇದೆ. ನಿಜವಾಗಿ ನಗರಸಭೆಯವರ ಸ್ಪಷ್ಟೀಕರಣ ಕೊಡ್ಬೇಕಿತ್ತು. ಯಾವ ರೀತಿ ಖಾತೆ ಕೊಡೋದು, ಯಾವ ರೀತಿ ಖಾತೆ ಕೊಡ್ಲಿಕ್ಕಿಲ್ಲ, ಯಾರಿಗೆ ಖಾತೆ ಕೊಡ್ಬೇಕು, ಯಾರಿಗೆ ಖಾತೆ ಕೊಡ್ಲಿಕ್ಕಿಲ್ಲ, ಎ ಖಾತೆ ಯಾರಿಗೆ ಕೊಡ್ಬೇಕು ಅಥವಾ ಬಿ ಖಾತೆ ಯಾರಿಗೆ ಕೊಡ್ಬೇಕು ಅಂತೇಳಿ ನಗರಸಭೆಯವರ ಪ್ರಕರಣ ಹೊರಡಿಸ್ಬೇಕಿತ್ತು. ಆದ್ರೆ ಇವತ್ತು ಅನಿವಾರ್ಯ ಕಾರಣ ನಾವು ನಾವು ಜನರಿಗೆ ತಿಳಿಸುವಂತ ಒಂದು ಕೆಲಸವನ್ನ ನಮ್ಮ ಮೂಲಕ ಮಾಡ್ತಿದ್ದೇವೆ. 2003ರಲ್ಲಿ ಒಂದು ಕಾನೂನು ತಿದ್ದುಪಡಿ ಆಯಿತು. ಅದಕ್ಕಿಂತ ಮೊದಲು ನಗರಸಭೆ ವ್ಯಾಪ್ತಿಯಲ್ಲಿ ಅಥವಾ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಆನ್ಯುವಲ್ ರೆಂಟ್ ಮೂಲಕ ಅಂದ್ರೆ ARV ಮೂಲಕ ತೆರಿಗೆಯನ್ನು ವಸೂಲು ಮಾಡುವಂತ ಸಿಸ್ಟಮ್ ಇತ್ತು. ಆ ತೆರಿಗೆ ಸಿಸ್ಟಮ್ ಹೇಗೆ ತಿಳಿದು 4 ವರ್ಷಕ್ಕೊಮ್ಮೆ ಬರುವುದು ಅಸೆಸ್ಮೆಂಟ್ ಆಫೀಸರು, ಒಂದು ಲಾಡ್ಜಿಂಗಲ್ಲಿ ರೂಮ್ ಮಾಡಿ ಕೂತು ಯಾರು ಹಣ ಕೊಟ್ಟಿದ್ದ ಅವನಿಗೆ ಕಮ್ಮಿ, ಯಾರು ಕೊಟ್ಟಿಲ್ಲ ಅವನಿಗೆ ಜಾಸ್ತಿ ಟ್ಯಾಕ್ಸ್ ಹಾಕುವಂತ ಒಂದು ನಿಯಮ ಇತ್ತು. ಮೊದಲು ಆ ಥರದ ಒಂದು ವ್ಯವಸ್ಥೆ ಇತ್ತು. ಅದರಲ್ಲಿ ಬಳ್ಳಾರಿನವನಿಗೆ ಜಾಸ್ತಿ, ಪುತ್ತೂರಿನ ಪೇಟೆಯವನಿಗೆ ಕಮ್ಮಿ. ಹೇಗೆ ದುಡ್ಡು ಕಟ್ಟವನಿಗೆ ಕಮ್ಮಿ, ದುಡ್ಡು ಕೊಡೋದವನಿಗೆ ಜಾಸ್ತಿ ಆಗುವಂಥ ಒಂದು ವ್ಯವಸ್ಥೆ ಇತ್ತು. ಅದಕ್ಕೆ ಅಪೀಲ್ ಹೋಗುವಂಥದ್ದು, ಅದು ವರ್ಷಗಟ್ಟಲೆ AC ಕೋರ್ಟಲ್ಲಿ ಅಪೀಲಲ್ಲಿ ಇರುವಂಥದ್ದು, ಇದೆಲ್ಲ ದಿನನಿತ್ಯ ಜನರಿಗೆ ಒಂದು ತೊಂದರೆ ಆಗುವಂಥ ವ್ಯವಸ್ಥೆ ಇತ್ತು. 2003ರಲ್ಲಿ SM ಕೃಷ್ಣ ಗವರ್ಮೆಂಟ್ ಸರ್ಕಾರ ಇದ್ದಾಗ, ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸ್ವಯಂ ಘೋಷಿತ ಆಸ್ತಿ ತೆರಿಗೆಯನ್ನು ಜಾರಿಗೆ ತಂದರು. ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಅಂತ ಹೇಳಿದ್ರೆ ಅವರವರ ಆಸ್ತಿಯನ್ನ ಅವರೇ ಘೋಷಣೆ ಮಾಡುವಂಥದ್ದು, ಅವರವರ ಕಟ್ಟಡ ವಿಸ್ತೀರ್ಣವನ್ನ ಅವರು ಸ್ವಯಂ ಘೋಷಣೆ ಮಾಡಿ ಅದನ್ನ ಅವರು ಟ್ಯಾಕ್ಸ್ ಕಟ್ಟುವಂಥ, ಅದರಲ್ಲಿ ಸಮಾನ ರೀತಿಯಲ್ಲಿ ಎಲ್ರಿಗೂ ಒಂದೇ ತರ ರೀತಿಯಲ್ಲಿ ಅವರ ಕಟ್ಟಡದ ವಿಸ್ತೀರ್ಣ ಪ್ರಕಾರ ಟ್ಯಾಕ್ಸ್ ಕಟ್ಟುವಂತ ವ್ಯವಸ್ಥೆಯನ್ನ ಕಲ್ಪಿಸಿದರು. ಆಗ ಒಂದು ಕಾನೂನಲ್ಲಿ ತಿದ್ದುಪಡಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಅನಧಿಕೃತ ಕಟ್ಟಡಗಳು ಅದಕ್ಕೆ ತೆರಿಗೆ ಹಾಕ್ಲಿಕ್ಕೆ ಅವಕಾಶ ಇರಲಿಲ್ಲ. ಈಗ ಎಷ್ಟೋ ಜಾಗದಲ್ಲಿ ಅನಧಿಕೃತ ಕಟ್ಟಡ ಇದೆ, ಎಲ್ಲವೂ ಅವರು ಎಲ್ಲ ಸವಲತ್ತನ್ನು ಪಡ್ಕೊಳ್ತಿದ್ದಾರೆ, ಆದರೆ ಅದನ್ನು ತೆರಿಗೆ ವ್ಯಾಪ್ತಿಗೆ ತರಲಿಕ್ಕೆ ಆಗಿರಲಿಲ್ಲ. ಈ ಒಂದು SCS ಅಂದರೆ ಸೆಲ್ಫ್ ಅಸೆಸ್ಮೆಂಟ್ ಸಿಸ್ಟಮ್, ಸ್ವಯಂ ಘೋಷಿತ ಆಸ್ತಿ ತೆರಿಗೆಯ ಒಂದು ಕಾಯ್ದೆ ಅಡಿಯಲ್ಲಿ ಯಾವುದೆಲ್ಲ ಪ್ರಾಪರ್ಟಿಗಳಿವೆ ಅದಕ್ಕೆಲ್ಲ ಟ್ಯಾಕ್ಸ್ ಹಾಕಬೇಕು ಅಂತೇಳಿ ಒಂದು ಕಾನೂನನ್ನು ತಂದರು. ಅದರಿಂದಾಗಿ ARV ಟ್ಯಾಕ್ಸ್ ಹೋಯ್ತು. ಅದರ ಮಧ್ಯೆ ಏನಾಯ್ತು ಅಂತ ಹೇಳಿದ್ರೆ 2005-6ರಲ್ಲಿ ಎಲ್ಲ ನಂತರ ಇಡೀ ಸರ್ವೆ ಮಾಡಿದ್ರು, ಪ್ರಾಪರ್ಟಿ ಸರ್ವೆ ಮಾಡಿಸಿದ್ರು ನಿರ್ಮಲ ನಗರ ಯೋಜನೆಯಲ್ಲಿ. ಆ ಪ್ರಾಪರ್ಟಿ ಸರ್ವೆಯಲ್ಲಿ ಯಾರ್ದೆಲ್ಲ ಕಟ್ಟಡಗಳಿವೆ, ಎಷ್ಟು ವಿಸ್ತೀರ್ಣ ಇದೆ, ಆ ವಿಸ್ತೀರ್ಣನ ಇಲ್ಲಿ ಕಂಪ್ಯೂಟರ್ ದಾಖಲೆ ಮಾಡುವಂಥದ್ದು ಒಂದು E ಫಾರ್ಮ್ ಅಂತ ಇದೆ, ಅದರಲ್ಲಿ C ಫಾರ್ಮ್ ಅಂತ ಇದೆ, ಅದರಲ್ಲಿ ದಾಖಲೆ ಮಾಡಿ ಕಂಪ್ಯೂಟರಲ್ಲಿ ಗಣಕೀಕರಣ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. ಅದರೊಳಗೆ ತೊಂದರೆ ಆಗಿದೆ. ಕೆಲವರು 1000 ಸ್ಕ್ವೇರ್ ಫೀಟ್ ಮನೆಯನ್ನು 800 ಅಂತೇಳಿ ಕೊಡುವುದು, ಅಲ್ಲಿ ಅದರಲ್ಲಿ ಕೂಡ ಲೆಕ್ಕಾಚಾರ ತಪ್ಪಿಸುವಂಥ ವ್ಯವಸ್ಥೆ ಕೂಡ ಆಗಿತ್ತು. ಆ ಬಳಿಕ ಅದೇ ತರ ನಡೀತಾ ಇತ್ತು, ಟ್ಯಾಕ್ಸ್ ಅಂತದ್ದು ಎಲ್ಲ ನಡೀತಾ ಇತ್ತು. ಅದು ಅವರವರ ಆಸ್ತಿಯನ್ನು ಅವರ ಘೋಷಣೆ ಮಾಡುವಂಥದ್ದು. ಆ ಬಳಿಕ ಸರ್ಕಾರ ಒಂದು ನಿಯಮ ಇತ್ತು, ಏನಂದ್ರೆ ರ್ಯಾಂಡಮ್ ಚೆಕ್ ಮಾಡಬೇಕು. ಪ್ರತಿಯೊಂದು ಕಟ್ಟಡವನ್ನು ಹೋಗಿ ಅದರ ಎಷ್ಟು ಕಟ್ಟಡದ ವಿಸ್ತೀರ್ಣ ಎಷ್ಟಿದೆ ಅಂತ ನೋಡಿ ಆ ಡಿಫ್ರೆಂಟ್ ಟ್ಯಾಕ್ಸ್ ಅನ್ನ ವಸೂಲು ಮಾಡಬೇಕು ಅಂತ ಹೇಳಿ ಒಂದು ಕಾನೂನಲ್ಲಿ ಅವಕಾಶ ಇತ್ತು. ಅದು ಯಾವ ಸ್ಥಳೀಯ ಸಂಸ್ಥೆಯವರು ಮಾಡಲಿಲ್ಲ. ಅಲ್ಲಿ ನಮಗೆ ಸಂಕ್ಷಿಪ್ತವಾಗಿ ನಿಮಗೆ ಸ್ವಲ್ಪ ವಿವರ ಕೊಡ್ಲಿಕ್ಕೆ, ಇದು ಮೂಲ ಇದಕ್ಕೆ ಬರಬೇಕೆ ಸ್ವಲ್ಪ ವಿವರ ಗೊತ್ತಾಗ್ತದೆ ನಿಮಗೆ. ಈಗ 1000 ಸ್ಕ್ವೇರ್ ಫೀಟ್ ಅಂತ ಇದೆ ದಾಖಲೆಯಲ್ಲಿ, ಅವೇನು ಮಾಡ್ತಾನೆ 800 ಸ್ಕ್ವೇರ್ ಫೀಟ್ ಅನ್ನ ಅಲ್ಲಿ ಘೋಷಣೆ ಮಾಡಿ ಕಟ್ಟಿರ್ತಾನೆ. 200 ಸ್ಕ್ವೇರ್ ಫೀಟ್ ಅಲ್ಲಿ ಕಮ್ಮಿ ಆಗ್ತದೆ. ಮೊದಲೇ 200 ಇದೆ, ಅಲ್ಲಿ ಅಸೆಸ್ಮೆಂಟ್ ಅಲ್ಲಿ ಸರ್ವೆ ಮಾಡೋದಾಗ 200 ಕಮ್ಮಿ ಇದೆ. ಅದನ್ನೆಲ್ಲ ವೆರಿಫೈ ಮಾಡಿ ಉಳಿಕೆದನ್ನೆಲ್ಲ ನೀವು ಅದಕ್ಕೆ ಟ್ಯಾಕ್ಸ್ ಹಾಕಬೇಕು ಅಂತ ದೃಷ್ಟಿಯಲ್ಲಿ ಟೋಟಲಿ ನಗರ ಸ್ಥಳೀಯ ಸಂಸ್ಥೆ ಸಂಪನ್ಮೂಲ ಕ್ರೋಢೀಕರಣ ಮಾಡಲಿಕ್ಕೆ ಬೇಕಾಗಿ ಒಂದು ಕಾಯ್ದೆ ತಂದಿದೆ. ಅದು ಜನರಿಗೆ ತುಂಬಾ ಅನುಕೂಲ ಆಗಿದೆ.
ಆ ಕಾನೂನಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಯಾರು ನಗರಸಭೆ ವ್ಯಾಪ್ತಿಯಲ್ಲಿ ಅಥವಾ ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ವಲಯ ನಿಯಮಾವಳಿ ಪ್ರಕಾರ ಸಕ್ಷಮ ಪ್ರಾಧಿಕಾರ ಕೂಡದಿಂದ ಏನು ಅನುಮೋದಿತ ನಕ್ಷೆಯ ಮೂಲಕ ಇವತ್ತು ಪರವಾನಗಿ ನಗರಸಭೆ ಪಡ್ಕೊಂಡಿದ್ದಾರೆ, ಆ ಪರವಾನಗಿ ನಕ್ಷೆಯಂತೆ ಕಟ್ಟಿದಂತ ಕಟ್ಟಡಗಳು ಅಧಿಕೃತ. ಒಂದು ವೇಳೆ ಪರವಾನಗಿ ನಕ್ಷೆಯನ್ನು ಉಲ್ಲಂಘಿಸಿ ಕಟ್ಟಿದಂತ ಕಟ್ಟಡಗಳು ಅನಧಿಕೃತ. ಇನ್ನು ಸ್ವಂತ ಪಟ್ಟ ಜಾಗದಲ್ಲಿ ಪರವಾನಗಿ ಪಡ್ಕೊಳ್ಳೋದನ್ನೇ ಇವತ್ತು ಕಟ್ಟುವಂತ ಕಟ್ಟಡಗಳನ್ನು ಕಟ್ಟಿದ್ದು ಹಲವಾರು ಕಟ್ಟಡ ಇದೆ, ಅದೆಲ್ಲ ಅನಧಿಕೃತ ಪ್ರಾಪರ್ಟಿಯಲ್ಲಿ ಬರ್ತದೆ. ಅದನ್ನು ಅನಧಿಕೃತ ಪ್ರಾಪರ್ಟಿಯಲ್ಲಿ ಅದು ಬರ್ತದೆ. ಈ ತರ ಅನಧಿಕೃತ ರಿಜಿಸ್ಟರ್ ಒಂದು ಬೇಕು, ಅಧಿಕೃತ ರಿಜಿಸ್ಟ್ರಿ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ನಮ್ಮಲ್ಲಿ ಅಧಿಕೃತ ದಾಖಲೆ ಮಾತ್ರ KMF 24 ಅಲ್ಲಿ ದಾಖಲೆ ಆಗ್ತಿತ್ತು, ಅನಧಿಕೃತ ರಿಜಿಸ್ಟ್ರೇ ಮಾಡಿರ್ಲಿಲ್ಲ. ಇದು ಕೂಡ ನಗರಸಭೆ ಸ್ಥಳೀಯ ಸಂಸ್ಥೆಗಳ ವೈಫಲ್ಯಗಳು. ಯಾಕಂತ ಹೇಳಿದ್ರೆ ಒಮ್ಮೆ ಅನಧಿಕೃತ ಅಂದ್ರೆ ಕಟ್ಟಿದ ನಂತರ ವರ್ಷ ಪ್ರತಿ 2 ಪಟ್ಟು ತೆರಿಗೆಯನ್ನು ವಸೂಲಿ ಮಾಡಬೇಕು. ಅವರಿಗೆ ಒಂದು ಪನಿಷ್ಮೆಂಟ್ ಅಂತ ಇದ್ರೆ, ಯಾರು ಅನಧಿಕೃತವಾಗಿ ಕಟ್ಟಿದಾರ ಅವರಿಗೆ 2 ಪಟ್ಟು ತೆರಿಗೆ ವಸೂಲಿ ಆಗ್ಬೇಕು ಅಂತ ಹೇಳುವಂಥದ್ದು. ಮತ್ತೆ ಅದು ಸಕ್ರಮ ಆಗುವವರೆಗೆ 2000 ಇನ್ನೊಂದು ಕಾಯ್ದೆ ತಂದ್ರು. 2013 ಒಳಗೆ ಯಾರೆಲ್ಲ ಅನಧಿಕೃತ ಕಟ್ಟಡಗಳಿವೆ ಅದನ್ನು ಸಕ್ರಮ ಮಾಡುವಂತ ಒಂದು ಕಾನೂನು ತಂದ್ರು. ನಮ್ಮ ಸರ್ಕಾರ 13ರಲ್ಲಿ ಮೊದಲು ನಮ್ಮ ಸರ್ಕಾರ ತಂದ್ರು, ಸಿದ್ದರಾಮಯ್ಯ ಸರ್ಕಾರ ತಂದ್ರು. ಅದಕ್ಕೇನಾಯ್ತು, ಹೈಕೋರ್ಟ್ ಅಲ್ಲಿ ಸ್ಟೇ ತಂದ್ರು. ಅದಕ್ಕೆ ಹೈಕೋರ್ಟ್ ಅಲ್ಲಿ ಸ್ಟೇ ತುಂಬಾ ವರ್ಷ ಇತ್ತು. ಆ ನಂತರ ಹೈಕೋರ್ಟ್ನ ಸ್ಟೇವನ್ನ ವಿಕೆಟ್ ಮಾಡಿಸಿದ್ರು ಸರ್ಕಾರ. ಪುನಃ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಸುಪ್ರೀಂ ಕೋರ್ಟ್ ಸ್ಟೇ ಇದೆ. ಅದರಲ್ಲಿ ಏನು ಹೇಳ್ತಂತ ಅಂತ ಕೇಳಿದ್ರೆ, 13ನೇ ಇಸವಿಯ ಮೊದಲು ಕಟ್ಟಿದಂತ ಕಟ್ಟಡಗಳಿಗೆ, ಅನಧಿಕೃತ ಕಟ್ಟಡಗಳು, ಈಗ ಕೂಡದ ZR ಇದೆ, ವಲಯ ನಿಯಮವಳಿ ಇದೆ, ಅದರ 50% ಬಿಲೋ ವೈಲೇಷನ್ ಇದ್ರೆ ಮಾತ್ರ ಸಕ್ರಮ. ಯಾವುದು ಟೋಟಲ್ ವೈಲೇಷನ್ ಅಲ್ಲಿ 50% ಕಮ್ಮಿ ಇರುವಂತ ವೈಲೇಷನ್ ಮಾತ್ರ. ಈಗ ಕಟ್ಟಡದಲ್ಲಿ ವೈಲೇಷನ್ ಅಂತ ಹೇಳಿದ್ರೆ ಅವನಿಗೆ 2000 ಸ್ಕ್ವೇರ್ ಫೀಟ್ ಕಟ್ಟಲಿಕ್ಕೆ ಅವಕಾಶ ಇದೆ. ಅವ 2500 ಅಥವಾ 3000 ಸ್ಕ್ವೇರ್ ಫೀಟ್ ಅನ್ನ ಕಟ್ಟಿದ್ದಾನೆ, ಅವನಿಗೆ ಒಂದು 50 ಒಳಗೆ ಬಂದ್ರೆ ಸಕ್ರಮ ಆಗಲಿಕ್ಕೆ ಅವಕಾಶ ಇದೆ. ಆದರೆ ಅವರು ಸೆಟ್ರಿ ಬ್ಯಾಕ್ ಮತ್ತು ರಸ್ತೆ ಬಿಡುವಂತ ಜಾಗವನ್ನೆಲ್ಲ ಬಿಡದೆ ಸಕ್ರಮ ಆಗುದಿಲ್ಲ. ಸೆಟ್ರಿ ಬ್ಯಾಕ್ ಅಲ್ಲಿ ಯಾವ ಕಾಂಪ್ರಮೈಸ್ ಇಲ್ಲ. ಬಿಡಬೇಕಾದಂತ ಸೆಟ್ರಿ ಬ್ಯಾಕ್ ಅನ್ನ ಬಿಡಬೇಕು, ಎಲ್ಲ ಬಿಡಬೇಕು. ಅದರಲ್ಲಿ ಏನು ಆ ಕಾಯ್ದೆಯಲ್ಲಿ ರಿಲ್ಯಾಕ್ಸೇಷನ್ ಕೊಡ್ಲಿಲ್ಲ. ಆ ಕಾಯ್ದೆ ಎಲ್ಲಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇ ಇದ್ದ ಕಾರಣ ಸಕ್ರಮ ಮಾಡಲಿಕ್ಕೆ ತಡೆ ಆಯಿತು. ಈಗ ನಮ್ಮ ಸರ್ಕಾರ ಇವತ್ತು A ಖಾತೆ ಮತ್ತು B ಖಾತೆಯನ್ನ ಅನೌನ್ಸ್ ಮಾಡಿದೆ, ತಿದ್ದುಪಡಿ ತಂದಿದ್ದಾರೆ. A ಖಾತೆ ಅಂತ ಹೇಳಿದ್ರೆ ಅಧಿಕೃತವಾಗಿ ಇರುವಂತಹ ಕಟ್ಟಡಗಳ ಖಾತೆ, ಅಧಿಕೃತ ಇರುವಂತ ನಿಮ್ಮ ಜಾಗದ ಖಾತೆ, ಸ್ಥಳದ ಖಾತೆ, ಇದಕ್ಕೆ A ಖಾತೆ ಅಂತ ಹೇಳುದು. ಅದರಲ್ಲಿ A ಖಾತೆಯಲ್ಲೂ ಕೂಡ ಅಧಿಕೃತ ಅಂತಲೇ ಒಂದು ಕಾಲಮ್ ಇದೆ. ಇನ್ನು B ಖಾತೆ ಅಂತ ಹೇಳಿದ್ರೆ ಹಿಂದೆ ಅನಧಿಕೃತ ಖಾತೆಯನ್ನು ಕೊಟ್ಟಿದ್ದಾರೆ, ಅದನ್ನು B ಖಾತೆ, B ರಿಜಿಸ್ಟ್ರಿ ಅಂತ ಹೇಳಿದ್ದಾರೆ, B ಖಾತೆ ಅಂತೇಳಿ. ಅದು ಯಾವುದು ಇದಕ್ಕೆಲ್ಲ ಒಳಪಡ್ತದೆ. ಯಾವುದಕ್ಕೆ ಒಳಪಡ್ತದೆ, ಯಾವುದು ನಕ್ಷೆ ಉಲ್ಲಂಘನೆ ಮಾಡಿದ್ದು, ಲೈಸೆನ್ಸ್ ಇಲ್ಲದೆ ಕಟ್ಟಿದ್ದು, ಈ ತರದ ಕೆಲವು ಸಮಸ್ಯೆಗಳಿರುವಂತಹ ಕಟ್ಟಡಕ್ಕೆ ಅದು ಅನಧಿಕೃತ ಖಾತೆ ಕೊಡುವಂಥದ್ದು. ಇದರಲ್ಲಿ ವಿಶೇಷವಾಗಿ ಒಂದು ಅನುಕೂಲ ಮಾಡಿಕೊಟ್ಟದ್ದು ಅಂತ ಹೇಳಿದ್ರೆ, ಹಿಂದಿನ ಕಾಯ್ದೆಯಲ್ಲಿ ಅವ ಅನಧಿಕೃತ ಕಟ್ಟಡಕ್ಕೆ 2 ಪಟ್ಟು ತೆರಿಗೆನ ಕಟ್ಟಬೇಕು. ಅವನ ಸ್ಕ್ವೇರ್ ಫೀಟ್ಗೆ ಎಲ್ಲ ಆಗುವಾಗ 1000 ಆಗಿದ್ರೆ ಅವ 2000 ಕಟ್ಟಬೇಕು, 2 ಪಟ್ಟು. ಅಂದ್ರೆ ಸಕ್ರಮ ಆಗುವವರೆಗೆ ಕಾಯ್ದೆ ಸ್ಟೇ ಇದೆ, ಸಕ್ರಮ ಆಗುವವರೆಗೆ 2 ಪಟ್ಟು ತೆರಿಗೆಯನ್ನು ಕಟ್ಟಬೇಕು. ಈ ಕಾಯ್ದೆಯಲ್ಲಿ ಒಮ್ಮೆ 2 ಪಟ್ಟು ತೆರಿಗೆ ಕಟ್ಟಬೇಕು, ಮತ್ತಿನ ವರ್ಷಗಳಲ್ಲಿ ಒಂದೇ ಸಿಂಗಲ್ ತೆರಿಗೆ ಕಟ್ಟಬೇಕು. ಇದೊಂದು ಜನರಿಗೆ ತುಂಬಾ ಅನುಕೂಲಕರವಾದಂತ ಒಂದು ಕಾನೂನನ್ನು ತಂದಿದ್ದಾರೆ ನಮ್ಮ ಸರ್ಕಾರ. ಅದಕ್ಕಾಗಿ ನಾನು ಅಭಿನಂದನೆ ಸಲ್ಲಿಸಬೇಕಂತ ಹೇಳುದು. ಇನ್ನೊಂದು, ಹಿಂದಿನ ಅನಧಿಕೃತ ಕಟ್ಟಡವನ್ನ ಸೇಲ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಕಾವೇರಿ ತತ್ರಾಂಶಕ್ಕೆ ಲಿಂಕ್ ಆಗಿರ್ಲಿಲ್ಲ. ಈಗ ಏನು ಮಾಡಿದ್ರೆ ಅಂತೇಳಿ ಅದನ್ನು ಸೇಲ್ ಮಾಡ್ಲಿಕ್ಕೆ ಕೂಡ ಅವಕಾಶ ಮಾಡಿದ್ರು. ಅನಧಿಕತೆಯನ್ನ ನೀವು ಮತ್ತೊಬ್ರು ಅನಧಿಕೃತ ಖಾತೆಯಾಗಿ ತಗೊಳ್ಬಹುದು, B ಖಾತೆಯಾಗಿ ತಗೊಳ್ಬಹುದು. ಸೇಲ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಲೋನ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ 3 ಕೆಲಸಗಳು ಹಿಂದಿನ ಖಾತೆ ಮತ್ತು ಇದು ಖಾತೆ, ಈ ಖಾತೆ ಒಂದೇ, ಆದ್ರೆ ಹೆಸರು ಚೇಂಜ್ ಆಗಿದೆ. ಅಧಿಕೃತವನ್ನ A ಅಂತ ಹೇಳಿದ್ದಾರೆ, ಅನಧಿಕೃತವನ್ನ B ಅಂತ ಹೇಳಿದ್ದಾರೆ. ಆದ್ರೆ 3 ಅವಕಾಶಗಳನ್ನು ಇವತ್ತು ಜನರಿಗೆ ಕೊಟ್ಟಿದೆ. ಅದು ತುಂಬಾ ಜನರಿಗೆ ಉಪಯೋಗ ಆಗ್ತದೆ. ಇನ್ನೊಂದು ಕಟ್ ಕನ್ವರ್ಷನ್ ಸಮಸ್ಯೆ ಇದೆ ಪುತ್ತೂರು ನಗರ ವ್ಯಾಪ್ತಿಯಲ್ಲಿ. ಕಟ್ ಕನ್ವರ್ಷನ್ ವ್ಯಾಪ್ತಿಯಲ್ಲಿರುವಂತ ಕಟ್ ಕನ್ವರ್ಷನ್ ಆಗದಂತ ಜಾಗ, ಅದು ಕಟ್ ಕನ್ವರ್ಷನ್ ನಾನು ಕತೆ ಹೇಳ್ತೇನೆ ಹೇಗೆ ಅಂತ ಹೇಳಿ. ಈಗ 16ರ ಮೊದಲು ಇಲ್ಲಿ ಎಲ್ಲ RTC ಆಧಾರದಲ್ಲಿ
ಖಾತೆನ ಕೊಡ್ತಿದ್ರು. ರೆವಿನ್ಯೂ ಖಾತೆ ಕೊಡುವಂತ ನಾವಲ್ಲ, ನಗರಸಭೆ ಅಲ್ಲ. ನಮ್ಮಲ್ಲಿ ಕಟ್ಟಡ ನಂಬರ್ ಮಾತ್ರ ಕೊಡ್ತಿದ್ದು. ಕಟ್ಟಡ ಉಂಟ, ನಂಬರ್ ಕೊಡು. ಈ RTC ಅಲ್ಲಿ ದಾಖಲಾದ ಭೂ ಪರಿವರ್ತನೆ ಜಾಗ ಕೂಡ ಅಲ್ಲಿಯ ಭೂಮಿ ತತ್ರಾಂಶದಲ್ಲಿ ಅದು ದಾಖಲೆ ಆಗ್ತಿತ್ತು. ಆನಂತರ ಏನಾಯ್ತು ಅಂದ್ರೆ 16ರಲ್ಲಿ ಸರ್ಕಾರ ಒಂದು ನಿಯಮ ತಂತು, ಯಾವುದೇ ಕನ್ವರ್ಟೆಡ್ ಲ್ಯಾಂಡ್ ಅನ್ನ ಆ ಭೂಮಿ ತತ್ರಾಂಶ ತೆಕ್ಕೊಡುದಿಲ್ಲ. ಅದನ್ನು ಸಾಫ್ಟ್ವೇರ್ ಚೇಂಜ್ ಮಾಡಿದ್ರು. ಭೂಮಿ ತೆಕ್ಕೊಡುದಿಲ್ಲ, ಕನ್ವರ್ಟೆಡ್ ಲ್ಯಾಂಡ್ ಎಲ್ಲ ಲೋಕಲ್ ಪಾರ್ಟಿ ಅವರನ್ನು ಮೇಂಟೈನ್ ಮಾಡಬೇಕು, ಅವರೇ ಖಾತೆ ಕೊಡಬೇಕು ಅಂತ 16ರಲ್ಲಿ. ಆಗ ನಾವು ಆಡಳಿತದಲ್ಲಿದ್ದೆವು. ಅದೇ 16ರಲ್ಲಿ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೇ ಅದು ಜಾರಿ ಆಯಿತು. 16ರ ನಂತರ ಪುತ್ತೂರು ನಗರಸಭೆಯಲ್ಲಿ, ಪುತ್ತೂರು ನಗರಸಭೆಯಲ್ಲಿ ಖಾತೆ ಕೊಡುವಂತ ವಿಚಾರ ಆದಾಗ ದೊಡ್ಡ ಗೊಂದಲ ಆಯ್ತು. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಮೇಲೆ ಗೂಬೆ ಗುರಿಸುವಂಥದ್ದು ರಾಜ್ಯವ್ಯಾಪ್ತಿ ಕಾನೂನು. ಆದರೆ ಪುತ್ತೂರಲ್ಲಿ ಹೇಗೆ ಬಿಂಬಿಸಿದ್ರು ಅಂತೇಳಿ ನಮ್ಮ ಪಕ್ಷದವರು, ನಮ್ಮ ವಿರೋಧಿಗಳು ಎಲ್ಲರೂ ಸೇರಿಕೊಂಡು ಪುತ್ತೂರಲ್ಲಿ ಮಾತ್ರ ಅಂತೇಳಿ ಬಿಂಬಿಸುವಂತ ದೊಡ್ಡ ಗೊಂದಲ ಎಲ್ಲ ಮಾಡುವಂತ ಕಾರ್ಯಕ್ರಮ ಆಯಿತು. ಆದರೆ ಎಲ್ಲ ಕಡೆ ಅದೇ ಕಾನೂನಿತ್ತು. ಆಗ ಖಾತೆ ಕೊಡುವಂತ, ಈ ಖಾತೆ ಕೊಡುವಂತ ವ್ಯವಸ್ಥೆ ಇತ್ತು. ಅದೆಲ್ಲ ದಾಖಲೆಗಳು ಪಡ್ಕೊಳ್ಬೇಕು, ಈ ಖಾತೆ ಕೊಡಬೇಕು ಅಂತೇಳಿ ಅವತ್ತು ಪ್ರಾರಂಭ ಆಯಿತು. ಸ್ವಲ್ಪ ಗೊಂದಲ ಆಯಿತು. ಆದರೆ ನಾವು ಹೆಚ್ಚಿನ ಸ್ಟಾಫ್ಗಳನ್ನು ಹಾಕಿ ಖಾತೆ ಕೊಡುವಂತ ಕೆಲಸವನ್ನು ಮಾಡಿದ್ವಿ. ಅಲ್ಲಿ ಖಾತೆಯಲ್ಲಿ ಏನು ಅಂತ ಹೇಳಿದ್ರೆ, ಖಾತೆ ಕೊಡುವಂತ ಕೆಲಸ, ಖಾತೆ ಮಾಡಿಸುವಂತ ಕೆಲಸ ನಗರಸಭೆ. ಆದ್ರೆ ಅಲ್ಲಿಗೆ ಬರುವಂತ ಖಾತೆ ಯಾರು ಗೊತ್ತುಂಟ? ಮಾರಾಟ ಮಾಡುವವರು, ಬ್ಯಾಂಕ್ ಲೋನ್ ತೆಕೊಳ್ಳುವವರು ಮಾತ್ರ ಬರ್ತಿದ್ರು ಹೊರತು ಬೇರೆ ಯಾರಿಗೂ ಖಾತೆ ವಿಚಾರ ಬೇಡ. ಆ ಥರ ಇತ್ತು. ಅದರಿಂದಾಗಿ 16ರ ನಂತರ ಈ ಖಾತೆ ಪ್ರಾರಂಭ ಆಯಿತು. ಈ ಅಧಿಕೃತ ಅನಧಿಕೃತ ಅಂತಿತ್ತು. ಆದ್ರೆ ಅನಧಿಕೃತ ಖಾತೆ ಕೊಡುವಾಗ ಸ್ವಲ್ಪ ಗೊಂದಲ ಮಾಡ್ತಿದ್ರು ಯಾರು, ನಮ್ಮ ನಗರಸಭೆಯಲ್ಲಿ ಅಧಿಕಾರಿಗಳು. ಅದನ್ನು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಬ್ರೋಕರ್ಗಳು ಬರುವುದು, ಅದು ಆಪುಜಿ ಅಮಲ್ ಕೊಡೋದನ್ನ ಕಾಸು ಕೊಡೋದು ಅಂತ ಹೇಳುವಂಥದ್ದು, ಅದಕ್ಕೆಲ್ಲ ಶಾಮೀಲಾಗಿ ತೊಂದರೆ ಕೊಡುವಂತ ವ್ಯವಸ್ಥೆ ಇತ್ತು. ಆದ್ರೆ ಬಿ ಖಾತೆಯಲ್ಲಿ ಈಗ ಕೊಡ್ಲೇಬೇಕು ಅಂತಾಗಿದೆ. ಕೊಡ್ಲೇಬೇಕು, ಬಿ ಖಾತೆ ಕೊಡ್ಲೇಬೇಕು. ಟೈಮ್ ಕೊಟ್ಟಿದ್ದಾರೆ. ಮತ್ತೆ ಅಭಿಯಾನ ಮಾಡಬೇಕು, ಎಲ್ಲ ವಾರ್ಡ್ಗಳಲ್ಲಿ ಅಭಿಯಾನ ಮಾಡಿ ಜನರಿಗೆ ಅವೇರ್ನೆಸ್ ಕೊಡಬೇಕು, ನೀವು ಹೋಗಿ ಮಾಡಬೇಕು ಅಂತ ಹೇಳುವಂತ ಆದೇಶ ಮಾಡಿದ್ದಾರೆ. ಅದರಿಂದಾಗಿ ನಾನು ಜನರಿಗೆ ಹೇಳುವಂತದ್ದು, ಯಾರು ಕೂಡ ಇದನ್ನು ಮಿಸ್ಯೂಸ್ ಮಾಡಲಾಗಿ ನೋಡ್ಬಿಡಿ. ನಿಮಗೆ ಬಿ ಖಾತೆ ಬೇಕಿದ್ರೆ ನೇರವಾಗಿ ಅರ್ಜಿ ಕೊಟ್ಟು ಬಿ ಖಾತೆ ಪಡ್ಕೊಳ್ಳಿ, ಕೊಡ್ಲೇಬೇಕು. ಅದು ಈಗಾಗಲೇ ಪ್ರಾರಂಭ ಆಗಿದೆ, ವಾತಾವರಣ ಪ್ರಾರಂಭ ಆಗಿದೆ. ಈಗಲೇ ಗೊಂದಲ ಮೂಡಿಸುವಂತ ಕೆಲಸ ಆಗ್ತಾ ಇದೆ. ಇವತ್ತು ಅದು ಒತ್ತಡ ಹಾಕುವಂಥದ್ದು, ಟೆನ್ಷನ್ ಮಾಡಿಸುವಂತ ಕೆಲಸ ಆಗ್ತಾ ಇದೆ. ಏನ್ ಟೆನ್ಷನ್ ಆಗುವಂತ ಅವಶ್ಯಕತೆ ಇಲ್ಲ. ಬಿ ಖಾತೆ ಇದ್ರೆ ಅನಧಿಕೃತ ಖಾತೆನೇ ಹೋಗಿ ಪಡ್ಕೊಳ್ಳುವವರೆಗೆ ನೇರವಾಗಿ ಕೊಡ್ಬೋದು, ಸತಾಯಿಸುವ ಹಾಗಿಲ್ಲ. ಈ ತರದ ಒಂದು ಆದೇಶವನ್ನ ಈಗಿನ ಆದೇಶದಲ್ಲಿ ಮಾಡಿದ್ದಾರೆ. ಈಗ ಕಟ್ ಕನ್ವರ್ಷನ್ ಬಗ್ಗೆ ಅಂತ ಹೇಳಿದ್ರೆ, 1 ಎಕರೆ ಜಾಗದಲ್ಲಿ ಅಥವಾ 50 ಸೆಂಟ್ಸ್ ಜಾಗ ಟೋಟಲಿ ಕನ್ವರ್ಷನ್ ಆಗಿದೆ. 16ರ ಮೊದಲು RTC ಆಧಾರದಲ್ಲಿ ವ್ಯವಹಾರ ಮಾಡುವಾಗ ಈ ಸಿಂಗಲ್ ಲೇಔಟ್ ಬರ್ತಿರ್ಲಿಲ್ಲ, ಅಲ್ಲೇ ಟ್ರಾನ್ಸಾಕ್ಷನ್ ಆಗ್ತಿತ್ತು. ಆಗಲೂ ಆದೇಶ ಇತ್ತು. ಯೋಜನಾ ಪ್ರಾಧಿಕಾರದವರು ಮಾಡ್ತಿರ್ಲಿಲ್ಲ, ರಿಜಿಸ್ಟ್ರರ್, ಸಬ್ ರಿಜಿಸ್ಟ್ರರ್ ಮಾಡ್ತಿರ್ಲಿಲ್ಲ, ರೆವಿನ್ಯೂರು ಮಾಡ್ತಿರ್ಲಿಲ್ಲ. ಈ 16ರಲ್ಲಿ ಏನಾಯ್ತು ಅಂದ್ರೆ, 16ರಲ್ಲಿ ಮೇಲೆ RTC ಇತ್ತು. 20 ಸೆಂಟ್ಸ್ ಜಾಗ, ಅಲ್ಲಿ 50 ಸೆಂಟ್ಸ್ ಅಲ್ಲಿ ಕಟ್ ಮಾಡಿ 20 ಸೆಂಟ್ಸ್ ನಿಮಗೆ ಕೊಟ್ಟಿದ್ದಾರೆ. 50 ಸೆಂಟ್ಸ್ ಕನ್ವರ್ಷನ್ ಆಗಿದೆ, 20 ಸೆಂಟ್ಸ್ ನೀವು RTC ಆಧಾರ ತಗೊಂಡಿದ್ದೀರಿ. 16ರ ನಂತರ ಏನಾಯ್ತು, ಇವರು ಮುನ್ಸಿಪಾಲಿಟಿಗೆ ಒಂದು ಖಾತೆ ಮಾಡಿಸುವಾಗ ನಿಮಗೆ ಖಾತೆ ಆಗುದಿಲ್ಲ. ಅದು ಕಟ್ ಕನ್ವರ್ಷನ್ ಆಗಿದೆ, ಕನ್ವರ್ಷನ್ ಕಟ್ ಮಾಡಿದ್ದಾರೆ, ಆಗುದಿಲ್ಲ ಅಂತ ಇರುವಂತ ಸಮಸ್ಯೆ ಈಗಲೂ ಇದೆ. ಅವತ್ತಿಂದ ಇವತ್ತು ಅದಕ್ಕೆ ಪರಿಹಾರ ಆಗಲಿಲ್ಲ. ಒಂದು ಕಮ್ಮಿಯಲ್ಲಿ ಒಂದು 2-3 ಸಾವಿರ ಜನರು ಇವತ್ತು ಕಟ್ ಕನ್ವರ್ಷನ್ ಸಮಸ್ಯೆಯನ್ನು ಇದ್ದಾರೆ. ಆದ್ರೆ ಇನ್ನೊಂದು ಹಿಂದಿನ ಲೇಔಟ್ಗಳಲ್ಲಿ ಹೇಗೆಂದ್ರೆ, ಒಂದೇ ಸರ್ವೆ ನಂಬರದಲ್ಲಿ ಲೆವೆನಿ ಮಾಡಿ ಬೇರೆ ಬೇರೆಯವರಿಗೆ ರೆವಿನ್ಯೂ ಲೆವೆನಿಯಲ್ಲಿ 10 ಸೆಂಟ್ಸ್ 7 ಸೆಂಟ್ಸ್ ತೆಕ್ಕೊಂಡು ಇಂಡಿವಿಜುವಲ್ ಅವರು ಕನ್ವರ್ಷನ್ ಮಾಡಿ ಇಲ್ಲಿ ಖಾತೆ ಮಾಡುವಂಥದ್ದು, ಸಿಂಗಲ್ ಲೇಔಟ್ ಮಾಡುವಂಥ ವಿಚಾರ ಆಗ್ತಿತ್ತು. ಅದು ಕಾನೂನು ಬಾಹಿರವಾಗಿ. ಆದರೆ ಇಲ್ಲಿ ಮಾಡ್ತಾ ಇದ್ರು. 2-3 ಪ್ರಕರಣಗಳಲ್ಲಿ ಅದು ಸಮಸ್ಯೆಯಾಗಿ ಇವತ್ತು ಆ ಒಂದೇ ಸರ್ವೆ ನಂಬರಲ್ಲಿ ಇರುವಂಥದ್ದು ಸಿಂಗಲ್ ಲೇಔಟ್ ಮಾಡಬಾರ್ದು ಅಂತ ಸರ್ಕಾರ ಸ್ಪಷ್ಟ ಆದೇಶ ಮಾಡಿದ ಕಾರಣ ಅವರಿಗೆ ಯಾರಿಗೂ ಇವತ್ತು ಖಾತೆ ಆಗುದಿಲ್ಲ. ಸಿಂಗಲ್ ಲೇಔಟ್ ಅಲ್ಲಿ ಈ ಕಟ್ ಕನ್ವರ್ಷನ್ ಇರುವಂಥವ್ರು ಒಂದು. ಎರಡನೇದು, ಕಟ್ ಕನ್ವರ್ಷನ್ ಅವರಿಗೆ ಖಾತೆ ಆಗ್ತಿರ್ಲಿಲ್ಲ. ಈಗ ಈ ಸರ್ಕಾರದ ಆದೇಶ ಏನು ಮಾಡಿದೆ ಅಂತಂದ್ರೆ, ಎಲ್ಲೆಲ್ಲೆಲ್ಲ ಕಟ್ ಕನ್ವರ್ಷನ್ ಎಲ್ಲ ಸಮಸ್ಯೆ ಉಂಟು, ಯಾರೆಲ್ಲ ಈ ರೀತಿ ಸಮಸ್ಯೆಯಲ್ಲಿ ಒಳಗೊಂಡಿದ್ದಾರೆ ಅವ್ರಿಗೆ ಬಿ ಖಾತೆ ಕೊಡಬೇಕು ಅಂತ ಹೇಳುವಂತ ಆದೇಶವನ್ನು ಮಾಡಿದ್ದಾರೆ. ಆದ್ರೆ ಇಲ್ಲಿ ವಿಶೇಷವಾಗಿ ಒಂದು ಪಾಯಿಂಟ್ ಅಂತ ಜನರಿಗೆ ಗೊತ್ತಿಲ್ಲ. ಕಟ್ ಕನ್ವರ್ಷನ್ ಖಾತೆ ಕೊಡಬಹುದು ನಗರಸಭೆಯವರು, ಆದ್ರೆ ಕಟ್ ಕನ್ವರ್ಷನ್ ಖಾತೆ ಇಟ್ಕೊಂಡು ಮನೆ ಕಟ್ಟಲಿಕ್ಕೆ ಹೋದಾಗ ಸಿಂಗಲ್ ಲೇಔಟ್ ಆಗುದಿಲ್ಲ. ಅದು ಅಲ್ಲೇ ಸಿದ್ಧಪಡಿ ಆಗ್ಬೇಕು. ಎಲ್ಲಿ ಯೋಜನಾ ಪ್ರಾಧಿಕಾರದ ನಿಯಮಕ್ಕೆ, ಸರ್ಕಾರದ ಕಾನೂನಿಗೆ ತಿದ್ದುಪಡಿ ಮಾಡಬೇಕು, ಅಥವಾ ಅಲ್ಲಿ ಏನಾದ್ರೂ ಆದೇಶ ಆಗಬೇಕು.
ಪ್ಲಾನಿಂಗ್ ಅಥಾರಿಟಿಗೆ ಹೋದಾಗ ಸಿಂಗಲ್ ಲೇಔಟಿಗೆ ಪರ್ಮಿಷನ್ ಕೊಡುವುದಿಲ್ಲ, ಸಿಂಗಲ್ ಲೇಔಟ್ ಆಗುದಿಲ್ಲ, ಯಾಕಂದ್ರೆ ಕಟ್ ಕನ್ವರ್ಷನ್ ಅಂತ ಹೇಳಿ. ಆದ್ರೆ ಆದ ಕಾರಣ ಇವತ್ತು ಯಾರಾದರೂ ಖಾತೆ ಬಿ ಖಾತೆ ಮಾಡಿಕೊಂಡವರು, ಅವ್ರಿಗೆ ಗೊತ್ತಿದ್ದವರು ಇನ್ನೊಬ್ಬರಿಗೆ ಮಾರಾಟ ಮಾಡ್ಲಿಕ್ಕೆ ಹೋಗ್ತಾರೆ. ಯಾವುದು ಕಟ್ ಕನ್ವರ್ಷನ್ ಸಮಸ್ಯೆಯನ್ನ ಇನ್ನೊಬ್ಬರ ತಲೆಗೆ ಹಾಕ್ಲಿಕ್ಕೆ ಅವರು ಜಾಗೃತರಾಗಬೇಕು. ಯಾಕಂದ್ರೆ ಆ ಕಟ್ ಕನ್ವರ್ಷನ್ ಖಾತೆ ಹಾಕಿದೆ ಅಂತ ಇವತ್ತು ಮಾರಾಟ ಮಾಡ್ಲಿಕ್ಕೆ ಆಗ್ತದೆ, ಎಲ್ಲೂ ಆಗ್ತದೆ. ಆದ್ರೆ ಮಾರಾಟ ಮಾಡಿ ತಕೊಂಡವನಿಗೆ ಮನೆ ಕಟ್ಟಬೇಕಿದ್ರೆ ಈ ಸಮಸ್ಯೆ ಇದೆ. ಇದು ಗೊಂದಲ ನಿವಾರಣೆ ಮಾಡ್ಲಿಕ್ಕೆ ನಾನು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದೆ. ಯಾಕಂದ್ರೆ ಇದು ಸ್ಟಾರ್ಟ್ ಆಗಿದೆ, ಇವತ್ತು ಖಾತೆ ಮಾಡಿಕೊಂಡು ಮಾರುವ, ನಮ್ಮ ತಲೆಯಲ್ಲಿ ತಲೆನೋವನ್ನ ಮತ್ತೊಬ್ಬರಿಗೆ ಹಾಕುವ ಅಂತ ಹೇಳಿ. ಹಾಗಾದ್ರೆ ಜನರಿಗೆ ಗೊತ್ತಿರುವುದಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಮಾಹಿತಿ ಇರುವುದಿಲ್ಲ, ಎಲ್ಲ ಸಕ್ರಮ ಆಗಿದೆ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ಬೇಕಾಗಿ ಅವರಿಗೂ ಒಂದು ಮಾಹಿತಿ ಕೊಡ್ಲಿಕ್ಕೆ ಕೂಡ ನಾನು ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಕೂಡ. ಇವತ್ತು ಕಟ್ ಕನ್ವರ್ಷನ್ ಅದಕ್ಕೆ ಖಾತೆ ಕೊಡ್ಬೋದು ಹೊರತು ಕಟ್ ಕನ್ವರ್ಷನ್ಗೆ ಮನೆ ಕಟ್ಟಲಿಕ್ಕೆ ಪರವಾನಗಿ ಕೊಡ್ಲಿಕ್ಕೆ ಆಗುದಿಲ್ಲ, ಸಿಂಗಲ್ ಲೇಔಟ್ ಆಗುದಿಲ್ಲ. ಇನ್ನೊಂದು ಕಾಯ್ದೆಯಲ್ಲಿ ನಮ್ದೊಂದು ಸಣ್ಣ ಆಕ್ಷೇಪ ಇದೆ. ಯಾಕಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ತಡೆಯಾಜ್ಞೆ ಇರುವುದು ಯಾಕಂತ ಹೇಳಿದ್ರೆ, ನೀವೆಲ್ಲವೂ ಕಾನೂನು ಮಾಡ್ತೀರಿ, ಸರ್ಕಾರಗಳು ಅಧಿಕಾರಿಗಳನ್ನ ಅದಕ್ಕೆ ಬೇಕಾದ ಪ್ರಾಧಿಕರಣ ಮಾಡ್ತೀರಿ, ಅಧಿಕಾರಿಗಳ ಸಹಕಾರದಿಂದ ಪರೋಕ್ಷ ಬೆಂಬಲದಿಂದ ವೈಲೇಷನ್ ಆಗ್ತಾ ಇದೆ, ಅನಧಿಕೃತ ಕಟ್ಟಡಗಳು ನಿರ್ಮಾಣ ಆಗ್ತಿದೆ. ಒಂದು ಕಡೆ ನೀವು ಯೋಜನಾಬದ್ಧವಾಗಿ ನಗರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಪ್ಲಾನಿಂಗ್ ಅಥಾರಿಟಿಯನ್ನು ನಿರ್ಮಾಣ ಮಾಡ್ತೀರಿ, ಅದಕ್ಕಾದಂತ ಕಠಿಣವಾದ ಕಾನೂನು ತರ್ತೀರಿ. ಇನ್ನೊಂದು ಅದನ್ನೆಲ್ಲ ವೈಲೇಷನ್ ಮಾಡಿದಂತ ಅವರಿಗೆ ನೀವು ಸಕ್ರಮ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತೀರಿ. ಓಕೆ, ತೊಂದರೆ ಇಲ್ಲ, ಜನರಿಗೂ ಹೆಲ್ಪ್ ಮಾಡಿ, ಒನ್ ಟೈಮ್ ಹೆಲ್ಪ್ ಮಾಡಿ. ಆದರೆ ಅಧಿಕಾರಿಗಳ ಮೇಲೆ ಯಾಕೆ ಕಾನೂನು ಕ್ರಮ ಕೈಗೊಳ್ಳಿಲ್ಲ? ಬೇಕಾಬಿಟ್ಟಿ ಕಟ್ಟಡ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟು ರಾಜಾರೋಷವಾಗಿ ಬೇರೆ ಬೇರೆ ದಂಧೆ ಮಾಡಿ ಆರಾಮಾಗಿರುವಂತಹ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ದೃಷ್ಟಿಯಲ್ಲಿ ಅದನ್ನು ಈ ಕಾಯ್ದೆಯಲ್ಲಿ ಸೇರಿಸಬೇಕು ದೃಷ್ಟಿಯಲ್ಲಿ 13ನ ಕಾಯ್ದೆಗೆ ಇವರು ಹೈಕೋರ್ಟಿಗೆ ಹೋದ್ರು, ಹೈಕೋರ್ಟ್ ಸ್ಟೇ ಇತ್ತು, ನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಇತ್ಯರ್ಥಕ್ಕೆ ಬಾಕಿ ಇದೆ. ಇವತ್ತಿನ ಕಾನೂನಲ್ಲಿ ಏನು ಹೇಳ್ತಾ ಅಂತ ಹೇಳಿದ್ರೆ 13ರ ನಂತರದ್ದು ಎಲ್ಲಿ ಕೂಡ ಸಕ್ರಮ ಅಂತ ಹೇಳಿಲ್ಲ. 13ರ ಮೊದಲಿನ ಮಾತ್ರ ಸಕ್ರಮ ಮಾಡ್ಲಿಕ್ಕೆ ಅವಕಾಶ ಇದೆ. 13ರ ನಂತರದ 24ರವರೆಗಿನ ಇವತ್ತು ಆದೇಶ ಕೊಟ್ಟಿದ್ದಾರೆ ಇದು ಬಿ ಖಾತೆಗೆ, ಅನಧಿಕೃತ ಬಿ ಖಾತೆಗೆ. ಆದರೆ ಇದಕ್ಕೆ ಯಾವುದೇ ಸಕ್ರಮಕ್ಕೆ ಒಳಪಡುವುದಿದ್ರೆ ಇದರಲ್ಲಿ ಸೇರಿಸಬೇಕಿತ್ತು. ಅಂದ್ರೆ ಸುಪ್ರೀಂ ಕೋರ್ಟ್ ಇದ್ದಾಗ ಇದನ್ನು ಸಪರೇಟ್ ಕಾನೂನು ಮಾಡಬೇಕು ಹೊರತು ಅದು ಕಟ್ಔಟ್ ಡೇಟ್ ಒಂದು ಬೇರೆ, ಈ ಕಟ್ಔಟ್ ಡೇಟ್ ಬೇರೆ. ಇದು ಜನರಿಗೆ ಗೊಂದಲ. ಯಾಕಂದ್ರೆ ಇನ್ನು ಮುಂದೆ ಅನಧಿಕೃತ ಕಟ್ಟಡ ಕಟ್ಟುವವರಿಗೆ ಸ್ವಲ್ಪ ಜಾಗೃತರಾಗಬೇಕು ಅನ್ನುವಂಥದ್ದು. ಯಾಕಂತೇಳಿ ಇನ್ನೊಂದು ಆದೇಶ ಹೊರಡಿಸಿದ್ದಾರೆ. ಎಲ್ಲರಿಗೂ ಖುಷಿಯಾಗಿದೆ, ಇವತ್ತು ಕಟ್ಟ ಕನ್ವರ್ಷನ್ ಆಗಿದೆ, ನಮಗೆಲ್ಲ ಖಾತೆಗೆ ಸಿಗ್ತಾ ಇದೆ. ಇನ್ನು ಮುಂದಕ್ಕೆ ಯಾರೆಲ್ಲ ಅನಧಿಕೃತ ಕಟ್ಟಡ ಕಟ್ಟುವವರು ಇದ್ದಾರೆ, ಇವತ್ತು ಏನಾಗಿದೆ, ಇದೊಂದು ಮೆಸೇಜ್ ಏನು ಹೋಗ್ತದೆ ಅಂತ ಹೇಳಿದ್ರೆ, ಇನ್ನು ಮುಂದಕ್ಕೆ ನಮಗೆ ಕಟ್ಟಬಹುದು, ಇನ್ನೊಂದು ಸರ್ಕಾರವನ್ನು ನಮಗೆ ಮಾಡ್ತದೆ ಅಂತ ಹೇಳಿ ಅಧಿಕಾರಿಗಳು ಸಹಕಾರ ಮಾಡ್ತಾರೆ. ಅದಕ್ಕಾಗಿ ಇನ್ನೊಂದು ಆದೇಶ ಮೊನ್ನೆ ತಾನು ಹೊರಡಿಸಿದೆ. ಯಾವುದು ಮೊನ್ನೆ 1/3 ಹೌದು, ಬಿ ಖಾತೆ ಕೊಡ್ಬೋದು. ಬಿ ಖಾತೆ ಕೊಡ್ಬೋದು, ಸಕ್ರಮ ಆಗುದಿಲ್ಲ. ಸಕ್ರಮ ಅಲ್ಲ, ಈ ಬಿ ಖಾತೆ ಸಕ್ರಮನೇ ಅಲ್ಲ. ನೋಡಿ, ಮನೆ ಇದ್ದವರಿಗೆ ಬಿ ಖಾತೆ ತಕೊಂಡವರಿಗೆ ಅವರದ್ದು ಕನ್ವರ್ಷನ್ ಸರಿಯಾಗಿದ್ರೆ ಅವರು ಮನೆಯನ್ನ ವಾಪಸ್ ಒಡೆದು ಕೆಡವಿ ಹೊಸ ಮನೆ ಕಟ್ಟಬೇಕಿದ್ರೆ, ಸಿಂಗಲ್ ಲೇಔಟ್ ಸಮಸ್ಯೆ ಇಲ್ಲ ಇದ್ರೆ ಅವರೇ ಲೈಸೆನ್ಸ್ ತಗೊಂಡು ಕಟ್ಟಬಹುದು. ಅದು ಸಕ್ರಮ ಕಾಯ್ದೆ ಬರೋದು ಇಲ್ಲಿ ಸಕ್ರಮ ಆಗ್ತದೆ. ಈಗ ಅಟ್ಲೀಸ್ಟ್ ನನ್ನಲ್ಲಿ ಬಿ ಖಾತೆ ಇದೆ, ನನ್ನಲ್ಲಿ ಬಿ ಖಾತೆ ಇದ್ದು ಯಾಕೆಂದ್ರೆ ನನ್ನಲ್ಲಿ ಕನ್ವರ್ಷನ್ 5 ಸೆನ್ಸ್ ಸಿಗಿದೆ ಅಂತ ಹೇಳ್ಬೋದು. ನನ್ನ 5 ಸೆನ್ಸ್ ಕನ್ವರ್ಷನ್ ನಾನು ವಿದೌಟ್ ಪರ್ಮಿಷನ್ ಒಂದು ಮನೆ ಕಟ್ಟಿದ್ದೇನೆ, 40 ಮನೆ ಇದೆ ಅಂತ ಹೇಳ್ಬೋದು. ನಾಳೆ ಅದನ್ನ ನಾನು ಮನೆಯನ್ನ ಕೆಡವಿ ಸುರಿಂದ ಸಿಂಗಲ್ ಲೇಔಟ್ ಮಾಡಿ ಹೊಸ ಮನೆ ಕಟ್ಟುವುದರೆ ತೊಂದರೆ ಇಲ್ಲ, ಮಾಡ್ಬೋದು. ಅದು ಮೊದಲು ಇತ್ತು, ಈಗ ಮಾಡ್ಲಿಕ್ಕೆ ಆಗ್ತದೆ. ಮಾರಾಟ ಮಾಡ್ಲಿಕ್ಕೆ ಎಲ್ಲರಿಗೆ ಅವಕಾಶ ಇದೆ ಇದರಲ್ಲಿ. ಲೇಔಟ್ ಅಲ್ಲಿ ಜಾಗ ಇದ್ರೆ ಅದೇ ನಿಮಗೆ ಆಗೋದು. ಲೇಔಟ್ ಅಲ್ಲಿ ಇರುವಂತ ಇಂಥ ಜಾಗಗಳ ಖಾತೆ ಕೊಡ್ಲಿಕ್ಕೆ, ಬಿ ಖಾತೆ ಕೊಡ್ಲಿಕ್ಕೆ ಅವಕಾಶ ಕೊಟ್ಟಿದೆ. ಆದ್ರೆ ಆ ಬಿ ಖಾತೆಯಲ್ಲಿ ಮನೆ ಇದ್ರೆ ತೊಂದರೆ ಇಲ್ಲ. ಆ ಬಿ ಖಾತೆಯಲ್ಲಿ ಖಾಲಿ ಖಾತೆ ಜಾಗ ಇದ್ರೆ ಅವರು ಪುನಃ ಮನೆ ಕಟ್ಟಲಿಕ್ಕೆ ಹೋಗುವಾಗ ಅವ್ರು ಸಿಂಗಲ್ ಲೇಔಟ್ ಕೇಳ್ತದೆ. ಅರ್ಥ ಆಯ್ತಾ? ಮನೆ ಉಂಟು, ನೀವು ಮನೆ ಉಂಟಲ್ಲ, ಆಲ್ರೆಡಿ ಮನೆ ಉಂಟಲ್ಲ, ಓಕೆ, ತೊಂದರೆ ಇಲ್ಲ ನಿಮಗೆ. ಅದು ಅಷ್ಟು ಸುಲಭದಲ್ಲಿ ನಿಮ್ಮನ್ನು ಕೆಡವಲಿಕ್ಕೆಲ್ಲ ಬರುವುದಿಲ್ಲ. ಗಾಲಿ ಈಗ ಕಟ್ಟ ಕನ್ವರ್ಷನ್ ನಲ್ಲಿ ಖಾಲಿ ಜಾಗ ಇದ್ದವರಿಗೆ ಖಾತೆ ಆಗ್ತದೆ. ಅವರು ಅದರಲ್ಲಿ ಮನೆ ಕಟ್ಲಿಕ್ಕೆ ಹೋಗುವಾಗ ಸಿಂಗಲ್ ಲೇಔಟ್ ಕೇಳ್ತದೆ. ಯಾಕಂದ್ರೆ ನಾವು ಜನರಿಗೆ ಗೊತ್ತಿಲ್ಲಲ್ಲ, ಇದನ್ನೆಲ್ಲ ಮಿಸ್ಯೂಸ್ ಮಾಡ್ತಾರೆ ಇವತ್ತೆಲ್ಲ. ಅದಕ್ಕೆ ಬೇಕಾಗಿ ಇಲ್ಲಿ ಇರುವಂತದ್ದು
ಸಿಂಗಲ್ ಲೇಔಟ್ ಅದು ಕೂಡ ಆ ಕಾನೂನಿಗೆ ತಿದ್ದುಪಡಿ ಆಗ್ಬೇಕು, ಇಲ್ಲಿ ಅಲ್ಲಿ ಸರಿ ಆಗ್ಬೇಕು. ಇದು ನಗರಸಭೆ, ಇದು ಟೋಟಲಿ ಟ್ಯಾಕ್ಸ್ ಡಿಕ್ಲರೇಷನ್ಗೆ ಮಾತ್ರ ಅವಕಾಶ ಕೊಟ್ಟಿದೆ. ಯಾಕಂದ್ರೆ ರೆವಿನ್ಯೂ ರಿಕವರಿ ಆಗಬೇಕು, ಅವರೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ, ಯಾವುದೇ ನಗರಸಭೆಗೆ ಇನ್ಕಮ್ ಬರ್ತಾ ಇಲ್ಲ, ಮತ್ತೆ ಅವರಿಗೂ ಏನೋ ಬ್ಯಾಂಕ್ ಅದಕ್ಕೆಲ್ಲ ಹೆಲ್ಪ್ ಆಗಲಿ ಅಂತ ಮಾಡಿದ್ದಾರೆ. ನೋಡಿ, ಇದರಲ್ಲಿ ಬಿ ಖಾತೆ ಮತ್ತು ಎ ಖಾತೆದು ಎರಡು ನಮ್ಮ ಹತ್ರ ನಾನು ತೋರಿಸ್ತಾ ಇದ್ದೇನೆ. ಬಿ ಖಾತೆ, ಎ ಖಾತೆ ಅಧಿಕೃತ ಅಂತ ಕಾಲಮ್ ಇದೆ, ಇಲ್ಲಿ ಅಧಿಕೃತ ಅಂತ ಇದೆ. ಅಧಿಕೃತ ಇದು ಮೊದಲು ಇದೇ ತರ ಖಾತೆ ಫಾರ್ಮ್ಯಾಟ್ ಇದ್ದದ್ದು, ಆದ್ರೆ ಇಲ್ಲಿ ಎ ರಿಜಿಸ್ಟ್ರೇಷನ್ ಅಂತ ಕೊಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಇಟ್ಕೊಳ್ಬೇಕು. ಅಧಿಕೃತ ಖಾತೆಗೆ ಎ ರಿಜಿಸ್ಟರ್, ಅನಧಿಕೃತ ಖಾತೆಗೆ ಪಿ ರಿಜಿಸ್ಟರ್. ಇಲ್ಲಿ ಏನಾಗಿದೆ, ಬಿ ಖಾತೆಗೆ ಅನಧಿಕೃತ ಅಂತ ಕೊಟ್ಟಿದ್ದಾರೆ. ಈ ಫಾರ್ಮೆಟ್ ಸೇಮ್, ಇಲ್ಲಿ ಮಾತ್ರ ಒಂದು ಬಿ ಖಾತೆ ಎ ಖಾತೆ ಕೊಟ್ಟಿದ್ದಾರೆ. ಆಲ್ರೆಡಿ ಖಾತೆ ಆದವರಿಗೆ ಬೇಡ ಬೇಡ ಬೇಡ, ಆಲ್ರೆಡಿ ಖಾತೆ ಆದವ್ರಿಗೆ ಬೇಡ, ಇನ್ನು ಖಾತೆ ಆಗುವವರಿಗೆ ಮಾತ್ರ. ಆಲ್ರೆಡಿ ಖಾತೆ ಅವರು ಇಟ್ಕೊಂಡು ಹೋಗ್ತಾ ಇದ್ದಾರೆ ವಾಪಸ್ಸು, ಎಂಗಳ ಖಾತೆ ಒಂದು ಕೊರಲೆ ಮಾರ್ರೆ ಅಂತೇಳಿ, ಎ ಖಾತೆ ಕೊರಲೆ ಅಂತ ಹೇಳಿ. ಅವರಿಗೆ ಖಾತೆ ಇದೆ, ಅವ್ರಿಗೇನು ಸಮಸ್ಯೆ ಇಲ್ಲ. ಈ ಖಾತೆ ಮಾಡಿ ಹಾ, ಅದನ್ನ ಇನ್ನೊಬ್ಬರಿಗೆ ಮಾರಾಟ ಮಾಡ್ತಾರೆ. ಬಿ ಖಾತೆ ಒಂದವ ಮೋಸ ಹೋಗ್ತಾರಲ್ಲ, ಅದಕ್ಕೆ ಬೇಕಾಗಿ ಇವತ್ತು ಹೇಳಿದ್ರು, ಸೆಕೆಂಡ್ ಮೋಸ ಹೋಗುವವರು ಜಾಸ್ತಿ ಇದ್ದಾರೆ, ಮೋಸ ಮಾಡುವವರು ತುಂಬಾ ಜನ ಇದ್ದಾರೆ. ಆದ್ರೆ ಮೋಸ ಹೋಗುವವರ ಸಂಖ್ಯೆ ತುಂಬಾ ಜನ ಇದೆ. ಆದ್ರೆ ಇದನ್ನು ಸ್ಪಷ್ಟವಾಗಿ ನಾವು ಹೇಳುವಂತದ್ದು ನಮ್ಮ ಕರ್ತವ್ಯ. ಜನರು ಮಿಸ್ಗೇಟ್ ಇದ್ರೆ, ಒಂದು ವೇಳೆ ನಿಮಗೆ ಬಿ ಖಾತೆ ಇದ್ರೆ ನೀವು ಅಷ್ಟೊಳಗೆ ತಗೊಳ್ತೀರಾ? ವ್ಯಾಲ್ಯೂಯೇಷನ್ ಕಮ್ಮಿ ಮಾಡಿ ತಗೊಳ್ಳೋದು. 50 ಲಕ್ಷದ ನೀವು 25 ಲಕ್ಷಕ್ಕೆ ಇಷ್ಟಿರಿ, ಕೇಳಿಲ್ಲ, ಅದು ಬೇರೆ ವಿಚಾರ ಬೇರೆ. ಆದ್ರೆ ಕಟ್ ಕನ್ವರ್ಷನ್ ಜಾಗದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಇನ್ನೊಂದು ಆರ್ಡರ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ನಾನು ಯಾಕೆ 13ರ ನಂತರದ್ದು ಸರ್ಕಾರ ಸಕ್ರಮ ಮಾಡುದಿಲ್ಲ ಅಂತ ಹೇಳೋದಕ್ಕೆ ಕಾರಣ ಅಂತಂದ್ರೆ, ಈ 1/3ಕ್ಕೆ ಯಾವಾಗ ಮೊನ್ನೆ ಸರ್ಕಾರ ಒಂದು ಆದೇಶ ಮಾಡಿದೆ. ಈ ಅನಧಿಕೃತ ಕಟ್ಟಡವನ್ನು ತಡೆಯುವುದು ಹೇಗೆ? ಅನಧಿಕೃತ ಕಟ್ಟಡ ತಡಿಬೇಕು ಅಂತಲೇ 12ರಲ್ಲಿ ಆದೇಶ ಆಗಿದೆ, 9ರಲ್ಲಿ ಆದೇಶ ಉಂಟು, ಯಾರು ಫಾಲೋ ಮಾಡ್ತಾ ಇಲ್ಲ ಮುನ್ಸಿಪಾಲಿಟಿ ಅವರು. ಆದರೆ ಅದನ್ನು ತಡಿಬೇಕು ಹೇಗೆ ಅಂತೇಳಿ ಕೊಟ್ಟಿದ್ದಾರೆ. ಅದನ್ನು ಯಾವುದು ಫಾಲೋ ಮಾಡ್ಬೇಕಂತ ಹೇಳಿದ್ರೆ, ಹಿಂದಿನ 12ರಲ್ಲಿ ಮತ್ತು 20ರಲ್ಲಿ 12ರಲ್ಲೆಲ್ಲ ಮೊದಲು ಕೊಟ್ಟ ಸರ್ಕ್ಯುಲರ್ ಅನ್ನೇ ಫಾಲೋ ಮಾಡ್ಬೇಕಂತ ಹೇಳಿ ತುಂಬಾ ಕಂಡೀಷನ್ ಕೊಟ್ಟಿದ್ದಾರೆ. 6ನೇ ಕಾಲಮ್ ಅಲ್ಲಿ ಒಂದು ಕೊಟ್ಟಿದ್ದಾರೆ, ನಿಮಗೆ ನಾನು ಕೊಟ್ಟಿಲ್ಲ, ಕೊಡ್ತೇನೆ. ವಸತಿ ಮತ್ತು ವಾಣಿಜ್ಯ ಕಟ್ಟಡವಾಗಿದ್ದರೂ ಸಹ ಯಾವುದೇ ಅನಧಿಕೃತ ಕಟ್ಟಡದಲ್ಲಿ ಯಾವುದೇ ವ್ಯಾಪಾರ ನಡೆಸಲು ಅನುಮತಿ ಪರವಾನಗಿ ನೀಡಬಾರದು ಅಂತ ಕೊಟ್ಟಿದ್ದಾರೆ. ಅರ್ಥ ಏನಾಯ್ತು? ಇನ್ನು ಮುಂದೆ ಅನಧಿಕೃತ ಕಟ್ಟಡ ಕಟ್ಟುವವರಿಗೆಲ್ಲ ಇದಕ್ಕ ಅನ್ವಯಿಸ್ತದ ಗೊತ್ತಿಲ್ಲ. ಇಲ್ಲಿ ಬಿ ಖಾತೆ ಕೊಟ್ಟ ಕಾರಣ ಅದು ಅನ್ವಯಿಸೋದಿಲ್ಲ ಅಂತ ಹೇಳ್ತೇನೆ ನಾನು. ಆದ್ರೆ ಯಾವುದು ವ್ಯಾಜ್ಯದಲ್ಲಿದೆ, ಲೋಕಾಯುಕ್ತ ಕೇಸಲ್ಲಿದೆ, ಜಿಲ್ಲಾಧಿಕಾರಿ ಕೇಸಲ್ಲಿದೆ, ಅದಕ್ಕೆ ಬಿ ಖಾತೆ ಕೊಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಬಿ ಖಾತೆ ಕೊಟ್ರೆ ಸಕ್ರಮ ಅಲ್ಲ. ಈ ಒಂದು ಕಾನೂನು ಪ್ರಕಾರ ಇನ್ನು ಮುಂದಕ್ಕೆ ಯಾವುದೇ ಅನಧಿಕೃತ ಕಟ್ಟಡ ಕಟ್ಟಿದ್ರೆ ಅದರಲ್ಲಿ ಯಾವುದೇ ವ್ಯವಹಾರ ಮಾಡ್ಲಿಕ್ಕೂ ಆಗುದಿಲ್ಲ. 2024ರ ನಂತರ ಇನ್ನು ಮುಂದಕ್ಕೆ ಕಟ್ಟಿದ್ರೆ ಯಾವುದೇ ಅದರಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗೆ ಅಥವಾ ಅಂಗಡಿ ಇದ್ರೆ ಅಲ್ಲಿ ವ್ಯಾಪಾರ ಲೈಸೆನ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ, ಯಾವುದೇ ಇದನ್ನ ಕೊಡ್ಲಿಕ್ಕೆ ಆಗುದಿಲ್ಲ. ಅವ್ರು ಬೀಗ ಹಾಕಿ ಇಡ್ಬೇಕಷ್ಟೇ. ಇದು ಜನರಿಗೆ ಗೊತ್ತಿರಬೇಕು ಅಂತ ಒಂದು. ಯಾಕಂತ ಹೇಳಿದ್ರೆ 2013-24 ಅದು ಅದಕ್ಕೆ ಎಕ್ಸಾಮ್ಷನ್ ಕೊಟ್ಟಿದ್ದಾರೆ, ಅದ್ರ ವ್ಯಾಜ್ಯ ಇದ್ರೆ ಇಲ್ಲ. ನಾಳೆ ಕೋರ್ಟಿಗೆ ಹೋದ್ರೆ ಇದು ಬೈಂಡಿಂಗ್ ಆಗುದಿಲ್ಲ. ಈಗ ಇನ್ನೊಂದು, ಈ ಖಾತೆ ಮಾಡಿದ್ರೆ ಸರ್ಕಾರ ಈಗ ಟೋಟಲ್ ಆಗಿ ಈಗ ನಗರಸಭೆ ಆಗಲಿ ಪಟ್ಟಣ ಪಂಚಾಯತ್ ಅವರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಧಿಕಾರಿಗಳು, ಈ ಖಾತೆ ಈಗ ಒಂದು ಆಪ್ಷನ್ ಆಗಿ ಆಗ್ತಾ ಇದೆ. ತಕ್ಷಣ ಅದನ್ನು ಮಾಡಿಸ್ಕೊಡ್ಲಿ, ಮುಂದೆ ಸಂಖ್ಯೆ ಸಿಗ್ತದೆ, ಎಷ್ಟು ಅಂತ ಹೇಳುವಂತ ಒಂದು ಸಂಖ್ಯೆ ಸರ್ಕಾರಕ್ಕೆ ಸಿಗ್ತದೆ. ಅದಾದ ಮೇಲೆ ಆ ಅನಧಿಕೃತವನ್ನು ತೆಗೆದುಹಾಕಿ ಅದನ್ನು ಅಧಿಕೃತ ಮಾಡುವಂತ ಸಾಧ್ಯತೆ ಇದೆ. ಕಾನೂನನ್ನ ಅವರಿಗೆ ಸ್ಪಷ್ಟೀಕರಣ ನೋಡಿ, ಇದು ಅಧಿಕಾರಿಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಲ್ಲಿ ಸ್ಪಷ್ಟೀಕರಣವನ್ನು ಕೇಳಿದಾಗ ಅವರು ಅದಕ್ಕೆ ಉತ್ತರವಾಗಿ ಆ ರೀತಿ ಹೇಳಿದ್ದಾರೆ. ಇಲ್ಲ, ಉತ್ತರ ಉಂಟು ಇಲ್ಲಿ, ನಾನು ತೋರಿಸ್ತೇನೆ. ಬೇಕಾ ನಿಮಗೆ ಕಾಪಿ? ಉತ್ತರ ನಾನು ಹೇಳ್ತೇನೆ. ಇದು DMA ಇಂದ ಬಂದಂತ ಪ್ರಶ್ನೆ ಮತ್ತು ಉತ್ತರ. ಇದು ನಾನು ಪಡ್ಕೊಂಡಿದ್ದೇನೆ. ಇಲ್ಲಿ ಮುನ್ಸಿಪಾಲಿಟಿಯಲ್ಲಿ ಉಂಟ ಇಲ್ಲ ನನಗೆ ಗೊತ್ತಿಲ್ಲ. ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯನ್ನು ಯಾವೆಲ್ಲ ಆಸ್ತಿಗಳು ಆಸ್ತಿ ತೆರಿಗೆ ವ್ಯಾಪ್ತಿಗೆ ಒಳಪಡಿಸಬೇಕು ಒಂದು ಪ್ರಶ್ನೆ. ಅದಕ್ಕೆ ಕರ್ನಾಟಕ ಪುರಸಭೆ ಅಧಿನಿಯಮ 64/94 ಮತ್ತು ಕರ್ನಾಟಕ ಪೌರ ನಿಗಮ ಅಧಿನಿಯಮ 76 ಪ್ರಕರಣ 110ರಲ್ಲಿ ವಿನಾಯಿತಿಗೊಳಪಟ್ಟ ಆಸ್ತಿಗಳನ್ನು ಹೊರತುಪಡಿಸಿ ಉಳಿದಂತ ಆಸ್ತಿಗಳ ಆಸ್ತಿ ತೆರಿಗೆ ವ್ಯಾಪ್ತಿಗೆ ಒಳಪಡಿಸಬೇಕು. ಆ ವಿನಾಯಿತಿ ಯಾವುದಾಗಿ? ಸರ್ಕಾರಿ ಕಟ್ಟಡಕ್ಕೆ
ಸರ್ಕಾರದ ಸರ್ಕಾರ ಕಡೆ ಈಗ AC ಆಫೀಸು ಮೀನಿನ ಸೌಧ ಅದಕ್ಕೆಲ್ಲ ತೆರಿಗೆ ವ್ಯಾಪ್ತಿ ಬರುವುದಿಲ್ಲ. ಲೈಸೆನ್ಸ್ ತಗೊಂಡು ಇನ್ನೊಂದು ಎ ರಿಜಿಸ್ಟರ್ ನಮಿಸಬೇಕಾದ ಆಸ್ತಿಗಳು ಯಾವುವು? ಎ ರಿಜಿಸ್ಟರ್ ನಮಿಸಬೇಕಾದ ಆಸ್ತಿಗಳನ್ನು ಈ ಕೆಳಗಿನ ಆಸ್ತಿ ಅಧಿಕೃತ ಪರಿಗಣಿಸಿದ್ದು ಸದರಿ ಆಸ್ತಿಗಳನ್ನು ಎ ರಿಜಿಸ್ಟರ್ ನಮಿಸಬೇಕಾಗಿದೆ. ಒಂದು ಗ್ರಾಮಠಾಣ, ಅದು ನಮಗೆ ಇಲ್ಲಿ ಬರುವುದಿಲ್ಲ, ಅದು ಘಟ್ಟದಲ್ಲಿ ಬರ್ತದೆ. ಸರ್ಕಾರ ನಿಗಮ ಮಂಡಳಿ ನೀಡದ ಹಕ್ಕುಪತ್ರಗಳು, ನಿವೇಶನ ಹಕ್ಕುಪತ್ರಗಳು, ಕಂದಾಯ ಇಲಾಖೆ 94CC ಅಡಿ ನೀಡದ ಹಕ್ಕುಪತ್ರಗಳು, ಸಕ್ಷಮ ಪ್ರಾಧಿಕಾರ ಅನುಮೋದನೆಯಾದ ಬಡಾವಣೆಯಲ್ಲಿನ ಸ್ವತ್ತುಗಳು ಮತ್ತು ಅವರ ಪಟ್ಟ ಜಾಗ. ಇದು ಎ ಖಾತೆಯಲ್ಲಿ ಬರ್ತದೆ. ಬಿ ಖಾತೆಯಲ್ಲಿ ಕೇಳಿದರೆ ಬಿ ರಿಜಿಸ್ಟರ್ ನಮೂದಿಸಬೇಕಾದ ಆಸ್ತಿಗಳು ಯಾವುವು? ಕೆಳಕಂಡ ಆಸ್ತಿಗಳನ್ನು ಅಧಿಕೃತ ಆಸ್ತಿಗಳನ್ನು ಪರಿಗಣಿಸಿದ್ದು ಸದರಿ ಆಸ್ತಿಗಳನ್ನು ಬಿ ರಿಜಿಸ್ಟರ್ ನಮೂದಿಸಬೇಕಾಗಿರುತ್ತದೆ. ಭೂ ಪರಿವರ್ತನೆಯಾಗಿ ಸಕ್ಷಮ ಪ್ರಾಧಿಕಾರ ಅನುಮೋದನೆಯಾಗದ ಕೂಡಲಿನ ಅನುಮೋದನೆಯಾಗದ ಬಡಾವಣೆಗಳನ್ನ ನಿವೇಶನ ಮತ್ತು ಕಟ್ಟಡಗಳು. ಈಗ ಲೇಔಟ್ ಆಗದೆ ಲೆವನಿಯಲ್ಲಿ ಕನ್ವರ್ಟ್ ಇದು ಮಾಡಿ ಭೂಮಿ ಪಡ್ಕೊಂಡು ಹರಬರೆ ಮಾಡಿಕೊಂಡು ಮತ್ತೆ ಕನ್ವರ್ಷನ್ ಮಾಡಿದವರು ಕೂಡಲಿಂದ ಅನುಮೋದನೆ ಆಗದಂಥ ನಿವೇಶನಗಳಿಗೆ ನೀವು ಬಿ ಖಾತೆ ಕೊಡಿ. ಮೊದಲು ಅದೇ ಇದ್ದದ್ದು. ಭೂ ಪರಿವರ್ತನೆ ಆಗದೆ ವಿಭಜನೆ ಮಾಡಿ ಅದೇ ವಿಭಜನೆ ಮಾಡಿ ನಿವೇಶನಗಳಾಗಿ ಮಾರಾಟ ಮಾಡಿರೋ ನಿವೇಶನ ಅಂದರೆ ಲೆವೆನಿ ಇದ್ದು, ಅದು ಲೇಔಟ್ ಅನಧಿಕೃತ ಲೇಔಟು, ಇದು ಲೆವೆನಿ ಇದ್ದು, ಇದಕ್ಕೆ ಮಾತ್ರ ನಿಮಗೆ ಬಿ ಖಾತೆ ಕೊಡಿ. ಇನ್ನೊಂದು, ಬಿ ರಿಜಿಸ್ಟರ್ ದಾಖಲಿಸಲಾಗುವ ಆಸ್ತಿಗಳಿಗೆ ಮೊದಲ ಬಾರಿಗೆ ಸ್ವತ್ತು ತೆರಿಗೆ 2% ತೆರಿಗೆಯನ್ನು, ನಂತರ ವರ್ಷದಲ್ಲಿ ಸ್ವತ್ತು ತೆರಿಗೆಯನ್ನು ಮಾತ್ರ ವಿಧಿಸುವುದು. ಫಸ್ಟಿಗೆ 1 ವರ್ಷ ಯಾವ ಡೇಟಿಗೆ ಬರ್ತದೆ? ಡೇಟು ಕಾಣುವುದಿಲ್ಲ. ಡಿಎಂಎ ಅದಾದ ಮೇಲೆ ಕೂಡ ನಗರಸಭೆಯವರು ಇಲ್ಲಿಂದ ಸ್ಪಷ್ಟೀಕರಣ ಕೇಳಿದ್ದಾರೆ. ಇಷ್ಟು ವರ್ಷ ಅಲ್ಲದೆ ಬೇರೆ ಕೂಡ ಕೇಳಿದ್ದಾರೆ. ಅಲ್ಲ, ಕೇಳ್ಬೋದು. ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಈಗ ನಿಮಗೆ ನಾನು ಒಂದು ಸ್ಪಷ್ಟ ಕೊಡ್ತೇನೆ, ಇದನ್ನು ಗೊಂದಲ ಮಾಡ್ತಿದ್ದಾರೆ ಅಧಿಕಾರಿಗಳು. ಯಾವ ತರ ಹೇಳಬಾರ್ದು ಅವರು. ನಮ್ಮ ಅಧಿಕಾರದ ಕೇಳಿ ಅಂತ ಕಮಿಷನರ್ ಹತ್ರ ಕೇಳಿದಿರ? ಅವ್ರು ಹೇಳುದಿಲ್ಲ, ಈಗಿನವ್ರು ಹೇಳುದಿಲ್ಲ. ಯಾರು? ಮಧುಸ್ಮಾನ್ ಅವರು ಹೇಳುದಿಲ್ಲ. ಹೌದು, ಇಲ್ಲ, ಅವರೇ ಮೊನ್ನೆ ಹೇಳಿದ್ರು, ನಾವು ಈಗ ಒಂದಷ್ಟು ಕ್ವಶನ್ ಅಂಡ್ ಆನ್ಸರ್ ಬಂದಿದೆ, ಅದಾದ ಮೇಲೆ ನಾವು ಪುನಃ ಒಂದಷ್ಟು ಕ್ವಶನ್ ಅನ್ನು ಹಾಕಿದ್ದೀವಿ. ಜನರಿಂದ ಬಂದಂತ ಕ್ವಶನ್ ಗಳನ್ನ ನಾವು ಹಾಕಿದ್ದೇವೆ. ನೀವು ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ಇದ್ದವರಲ್ಲಿ ಅದರ ನಂತರ ಏನ್ ಹೇಳಿದಾರೆ ಅಂದ್ರೆ, ನಾವು ಈಗಾಗಲೇ ಬಂದಂತ ಕ್ವಶನ್ ಅಂಡ್ ಆನ್ಸರ್ ಅನ್ನು ನಾವು ನಗರಸಭೆಯ ಯಾರು ಸದಸ್ಯರಿದ್ದಾರೆ ಅವರ ಗ್ರೂಪ್ಗೆ ನಾವು ಹಾಕ್ತೇವೆ ಅಂತ ಹೇಳಿದ್ದಾರೆ. ಮೊನ್ನೆ ಹಾಕಿದ್ದಾರೆ. ಇಲ್ಲ ಬಂದಿಲ್ಲ. ಇದು ಮಾತ್ರ ಬಂದದ್ದು, ಬೇರೆ ಬರಲಿಲ್ಲ. ಅಲ್ಲ, ನಾನು ಮುಖ್ಯಾಧಿಕಾರಿಯವರೇ ಗುರುತು ಪೇಪರ್ ಸ್ಟೇಟ್ಮೆಂಟ್ ಅನ್ನ ಪತ್ರಿಕಾಗೋಷ್ಠಿ ಮಾಡಿ ಬಿಟ್ಟು ಹೇಳಿದ್ದಾರೆ. ತಪ್ಪಾಗಿದೆ, ತಪ್ಪು. ಪ್ರತಿಯೊಬ್ಬರು ಮಾಡಬೇಕು ಅಂತ ಹೇಳಿ. ಅಲ್ಲ, ಸರ್ಕಾರ ಇನ್ನೂ ತೀರ್ಮಾನ ತೆಗೆದುಕೊಳ್ಳೋದನ್ನ ಈಗ ಹೇಳಲಿಕ್ಕೆ ಆಗುದಿಲ್ಲಲ್ಲ. ಇವ್ರು ಯಾರು ಅಧಿಕಾರ ಕೊಟ್ಟಿದ್ದಾರೆ? 13ರಲ್ಲಿ ಅಲ್ಲ, ನಾನು ನಿಮಗೆ ಇನ್ನೊಂದು ಕ್ಲಾರಿಫೈ ಮಾಡ್ತಾರೆ, ಗೊಂದಲ ನೀವು. ನಾನು ಇವತ್ತು ಪ್ರೆಸ್ ಮಾಡ್ಲಿಕ್ಕೆ ಬಂದದ್ದು ಅದೇ. 13ರಲ್ಲಿ ಒಂದು ಸಕ್ರಮ ತಂದುದನ್ನ ಕೋರ್ಟ್ ಸ್ಟೇ ಇದೆ. ಇನ್ನೊಂದು ಸಕ್ರಮ ಕಾಯಿ ತರಲಿಕ್ಕೆ ಆಗುದಿಲ್ಲ, ಅದು ಇತ್ಯರ್ಥ ಆಗುವವರೆಗೆ. ಅದು ಇತ್ಯರ್ಥ ಆದ ನಂತರ ಇನ್ನೊಂದು ಆ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ನಿಮಗೆ ರೂಲಿಂಗ್ ಕೊಡ್ತಾರೆ ಅದರ ಆಧಾರದಲ್ಲಿ ಇನ್ನು ಕೊಡ್ಬೋದು ಹೊರತು ಇನ್ನು ಸುಪ್ರೀಂ ಕೋರ್ಟ್ನ ಇಲ್ಲಿರುವಂತದ್ದು ಇತ್ಯರ್ಥ ಆಗದೆ ಇನ್ನೊಂದು ತೀರ್ಮಾನ ತಗೊಳ್ಳಿಕ್ಕೆ ಆಗುದಿಲ್ಲ. ಯಾವುದು? ಅವರೇ ಮಾಡಿದವರು. ಸ್ವಾಮಿ, ಇದು ನಿಮಗೆ ಎಂಜಾಯ್ ಮಾಡಿದ್ರಲ್ಲ, ನೀವು ಟ್ಯಾಕ್ಸ್ ಕಟ್ಟಿ, ನೀವು ಕರೆಂಟ್ ತಗೊಳ್ಳಿ, ನೀವು ನೀರು ತಗೊಳ್ಳಿ, ನೀವು ಜೀವಿಸಿ ಅವತಿರುತ್ತದೆ. ನೋಡಿ, ನಾನು ನಿಮಗೆ ಒಂದು ಖಾತೆಯದ್ದು ನಾನು ನಿಮಗೆ ಇಲ್ಲಿ ಕೊಡ್ತೇನೆ, ಫಾರ್ಮೆಟ್ ಕೊಡಿ. ನಾನು ಎಲ್ಲ ತಂದಿದ್ದೇನೆ, ಇದು ಇಷ್ಟು ದಪ್ಪ ಇದೆ, ಎಲ್ಲ ಉಂಟು, ನನ್ನ ಫೈಲೆಲ್ಲ ಇಟ್ಕೊಂಡು ಬರಲಿಲ್ಲ. ಇದು ನೋಡಿ, ಇದು ಫಾರ್ಮೆಟ್, ಹಿಂದಿನ ಫಾರ್ಮೆಟ್, ಈಗಿನ ಫಾರ್ಮೆಟ್ ನೋಡಿ. ಇದು ಎ ಖಾತೆ ಅಂತೇಳಿ ಎಲ್ಲಿ ಎ ಅಂತಿಲ್ಲ, ಇಲ್ಲಿ ಎ ರಿಜಿಸ್ಟರ್ ಮಾತ್ರ ಇದೆ. ಎಕ್ಸ್ಟ್ರಾಕ್ಟ್ ಕಾಪಿ ಕೊಡುವಾಗ ಎ ಎಕ್ಸ್ಟ್ರಾಕ್ಟ್ ಕೊಡುದು ನಿಮಗೆ, ಖಾತೆ ಎಕ್ಸ್ಟ್ರಾಕ್ಟ್ ಕೊಡುವಾಗ ಆ ರಿಜಿಸ್ಟ್ರಿ ಕಾಪಿಯನ್ನು ಕೊಡ್ತಾರೆ ನಿಮಗೆ. ಅದರಲ್ಲಿ ಎ ರಿಜಿಸ್ಟರ್ ಅಂತ ಮಾತ್ರ ಕೊಟ್ಟಿದ್ದಾರೆ. ಎರಡನೇದ್ರೆ ಅದರಲ್ಲಿ ಅಧಿಕೃತ ಅಂತ ಕೊಟ್ಟಿದ್ದಾರೆ, ಕಾಣ್ತದ ಅಧಿಕೃತ ಅಂತ ಹೇಳಿ. ಇನ್ನೊಂದು ಬಿ ಎಕ್ಸ್ಟ್ರಾಕ್ಟು, ಇಲ್ಲಿ ಅನಧಿಕೃತ ಅಂತ ಕೊಟ್ಟಿದ್ದಾರೆ. ಈ ಅಧಿಕೃತ ಅನಧಿಕೃತ ಮಧ್ಯೆ ಕೆಲವು ನಿಯಮಗಳಿದ್ದದನ್ನ ಸಡಿಲ ಮಾಡಿದ್ದಾರೆ. ನಿಯಮ ಅಂದ್ರೆ ಅವರಿಗೆ ಈಗ ಇರುವ ನಾನು ಒಮ್ಮೆಲೆ
ಈಗ ಬಿ ಖಾತೆ ಆದ ಮೇಲೆ ನಾವು ಮುಂದಿನ ದಿವಸದಲ್ಲಿ ಅದನ್ನ ಸಕ್ರಮ ಮಾಡ್ತೇವೆ, ಅದನ್ನು ಕೂಡ ಎ ಖಾತೆಗೆ ನಾವು ತರ್ತೇವೆ, ಅದಕ್ಕೆ ಕಾನೂನನ್ನು ರೂಪಿಸ್ತೀವಿ ಅಂತ ಹೇಳ್ತಾರೆ. ಆ ಕಾರಣದಲ್ಲಿ ಈಗ ಅಲ್ಲಲ್ಲ, ನೇಮಕರ ಒಳಗೆ ಬಿ ಖಾತೆಯನ್ನ ಮಾಡಿಸಿ ಅಂತ ಹೇಳುವಂಥದ್ದು. ನನಗಿರೋದು ಕೂಡ ಅದೇ. ಏನಂದ್ರೆ ಅವ್ರು ಅದನ್ನ ನೀವು ಮಾಡಿದರೆ ನೀವು ಅದನ್ನ ಕೇಳಿಕ್ಕೆ ಆಗ್ತದೆ. ಸರ್ಕಾರ ಒಂದು ಸಂಖ್ಯೆ ಸಿಕ್ಕಿದ್ರೆ ಸರ್ಕಾರ ಅದನ್ನ ಅದು ಸರಿ ಇದೆ, ಅವ್ರು ಹೇಳ್ಬೋದು. ಆದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ಒಂದು ತಡೆ ಇದೆಯಾ? ತಡೆ ಇದೆ. ಅಲ್ಲ, ಸುಪ್ರೀಂ ಕೋರ್ಟ್ಗೆ ಇಷ್ಟು ಅದು ಸರ್ಕಾರ ಮಾಡಿರ್ಬೋದು. ಒಂದು ಸುಪ್ರೀಂ ಕೋರ್ಟ್ಗೆ ಒಂದು ದೊಡ್ಡ ಸಂಖ್ಯೆಯನ್ನು ತೋರಿಸಿ ಇಷ್ಟು ಅನಧಿಕೃತ ಕಟ್ಟಡಗಳಿದೆ, ನಮಗೆ ತೆರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಯಾಕೆ ಮಾಡಬಾರ್ದು? ಅಲ್ಲ, ಮಾಡಬೇಕು. ಇದು ಆ ಯೋಜನೆಯನ್ನ ಮಾಡಿಕೊಂಡು ಅಲ್ಲ, ಮಾಡ್ತಾ ಇರೋದು. ಈಗ ನಾನು ಹೇಳುವಂಥದ್ದು 2024 ನಂತರದಕ್ಕೆ ನೀವು ಯಾವುದೇ ಈ ಕಾಯ್ದೆ ಬಂದ ನಂತರ ಇನ್ನು ಯಾವುದೇ ವೈಲೇಷನ್ ಮಾಡಬೇಡಿ. ಇದರ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಈಗ ಇರುವಂತ ಕಾಯ್ದೆಯಲ್ಲಿ ಏನು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ಹೆಲ್ಪ್ ಕೊಟ್ಟಿದ್ದಾರೆ ಜನರಿಗೆ, ಅದನ್ನು ಹೇಳಿದೆ. ಇಂದಿನ ಕಾನೂನು ಈಗಿನ ಹೇಳಿದೆ. ಈಗ ಅದು ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. ಒಂದು ಮಾಟ ಮಾಡ್ಲಿಕ್ಕೆ 2 ಡಬಲ್ ಟ್ಯಾಕ್ಸ್ ಸಾಯುವವರೆಗೆ ಕಟ್ಟಬೇಕು, ಸಕ್ರಮ ಹೋಗುವವರೆಗೆ, ಅದನ್ನ ರಿಯಾಯಿತಿ ಕೊಟ್ಟಿದ್ದಾರೆ. ಮತ್ತೊಂದು ಸಾಲಕ್ಕೂ ಕೊಟ್ಟಿದ್ದಾರೆ. ಅಲ್ಲ, ಇದು ಆಗುವಂತದ್ದು ಕೂಡ ಸೆಪ್ಟೆಂಬರ್ 10, 2024 ಮೊದಲಿನ ಏನು ರಿಜಿಸ್ಟ್ರೇಷನ್ ಪ್ರಾಪರ್ಟಿಗಳಿಗೆ ಮಾತ್ರ ಅದಕ್ಕೆ ಮಾತ್ರ ಆಗುವಂತದ್ದು. ಅದರ ನಂತರದಕ್ಕೆ ಆಗುದಿಲ್ಲ. ಇದು ಕೂಡ ಆಗುತ್ತೆ. ಅದನ್ನ ನಾನು ಈ ಕೋರ್ಟ್ ಆರ್ಡರ್, ಇದು ಸರ್ಕಾರದ ಆದೇಶನ ಹೇಳಿದ್ದು. ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಇಶ್ಯೂ ಮಾಡಿದೆ, ಆಯ್ತಾ? ಅದನ್ನೆಲ್ಲ ಕೋರ್ಟ್ ಮಾಡಿ ಇಲ್ಲಿ ಒಂದು ಕಮಿಷನ್ ಹಾಕಿದ್ದಾರೆ. ನಿರ್ಮಾಣದಾರರು, ಮಾಲೀಕರು, ಸ್ವತ್ತಿಗೆ ಬಂದ ಮಾಲೀಕರಾಗಿದ್ರೆ ಹಂಚಿದ್ದಾರೆ ಕುಚ್ಚಲಿಗೆ ಪ್ರಮಾಣ ಪತ್ರವನ್ನು ಅದೆಲ್ಲ ಮೊದಲು ಉಂಟು. ಮತ್ತೆ ಅಲ್ಲಿ ಬಿಲ್ಡಿಂಗ್ ಕಟ್ಟುವಾಗ ಅವನನ್ನ ಇವರು ವೆರಿಫೈ ಮಾಡಬೇಕು, ವೈಲೇಷನ್ ಆಗಿದೆ ನೋಡ್ಬೇಕು, 3 ಹಂತದಲ್ಲಿ ನೋಡ್ಬೇಕು. ಅದನ್ನ ಕ್ರೋಢೀಕರಿಸಿ ಕೌನ್ಸಿಲಿಗೆ ಇಟ್ಟು ಅದು DMA ರಿಪೋರ್ಟ್ ಮಾಡಬೇಕು. ಮತ್ತೆ ಅದನ್ನ ಕೌನ್ಸಿಲ್ ಅಲ್ಲಿ ತೀರ್ಮಾನ ತಗೊಳ್ಬೇಕು, ಆಕ್ಷನ್ ತಗೊಳ್ಳಿಕ್ಕೆ. ಇದೆಲ್ಲ ಉಂಟು. ಅದೊಂದು ಆರ್ಡರ್ ಬೇರೆನೆ ಉಂಟು. ಅದನ್ನ ಕೋರ್ಟ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ವಿಶೇಷವಾಗಿ ಕೊಟ್ಟಿದ್ದಾರೆ ಅಂತಂದ್ರೆ, ಸ್ಟ್ರಿಕ್ಟ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ವಸತಿ ಮತ್ತು ವಾಣಿಜ್ಯ ಕಟ್ಟಡವಾಗಿದ್ದರೂ ಸಹ ಯಾವುದೇ ಅಂಧ ಕಟ್ಟಡದಲ್ಲಿ ಯಾವುದೇ ವ್ಯವಹಾರ ವ್ಯಾಪಾರದ ಅನುಮತಿ ಪರವಾನಗಿ ನೀಡಬಾರದು. ಅಂದ್ರೆ ಅದು 1ನೇ ತಾರೀಕಿನ ಆರ್ಡರ್. ಈಗ 1ನೇ ತಾರೀಕಿನ ಆರ್ಡರ್, ಹೊಸ ಆರ್ಡರ್. ಅಂದ್ರೆ ಇನ್ನು ಮುಂದೆ ಕಟ್ಟುವವನಿಗೆ ಕಾಂಪ್ಲೆಕ್ಸ್ ಕಟ್ತಾನೆ, ಅವು ವೈಲೇಷನ್ ಮಾಡಿರ್ಬೋದು ಅಥವಾ ಲೈಸೆನ್ಸ್ ಇದೆ ಕಟ್ಟಿರ್ಬೋದು, ಅವನಿಗೆ ಯಾವುದೇ ಎಕ್ಸಂಪ್ಷನ್ ಇಲ್ಲ. ಅರ್ಥ ಆಯ್ತಾ? ಈಗ ಆಲ್ರೆಡಿ ಲೇಔಟ್ ಅಲ್ಲಿ ಕೆಲವು ಜಾಗ ತಗೊಂಡಿದ್ದಾರೆ. ಅಂದ್ರೆ ಪುತ್ತೂರಲ್ಲಿ ಒಂದೊಂದು ಆದ್ರೆ ಅವ್ರು ಮನೆ ಕಟ್ಟಲಿಕ್ಕೆ ಆಗುದಿಲ್ಲ. ಅಲ್ಲ, ಲೇಔಟ್ ಅಲ್ಲಿ ಜಾಗ ತಗೊಂಡ್ರೆ ಆಗ್ತದೆ. ಅಪ್ರೂವ್ಡ್ ಲೇಔಟ್ ಆಗಿದೆ. ಅಲ್ಲದ್ದು ತಕೊಂಡು ಆಗಿದ್ರೆ ಈಗ ಇನ್ನು ಅವರಿಗೆ ಅವಕಾಶ ಇಲ್ಲ. ಅಲ್ಲ, ಇವ್ರಿಗೆ ಸಿಂಗಲ್ ಲೇಔಟ್ಗೆ ಹೋಗ್ಬೇಕಲ್ಲ. ಸಿಂಗಲ್ ಲೇಔಟ್ ಮಾಡುದಿಲ್ಲ. ಸಿಂಗಲ್ ಲೇಔಟ್ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಮಲ್ಟಿ ಲೇಔಟ್ ಆಗ್ಬೇಕು ಅಂತ ಹೇಳುದು. ಸಿಂಗಲ್ ಲೇಔಟ್ ಬೇರೆ, ಮಲ್ಟಿ ಲೇಔಟ್ ಬೇರೆ. ಈ ಕಾನೂನು ಯಾಕೆ ತಂದ್ರೆ ಲೇಔಟ್ ದಾರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಖಾಸಗಿ ಲೇಔಟ್ ಮಾಡುವಾಗ ಅವನಿಗೆ ಅವನ ಪರ್ಸೆಂಟೇಜ್ CA ಸೈಟ್ ಅನ್ನ ನಗರಸಭೆ ಹ್ಯಾಂಡಲ್ ಮಾಡಬೇಕು. ಇಷ್ಟು ಮೀಟರ್ ಅಗಲದಲ್ಲಿ ರಸ್ತೆ ಅಭಿವೃದ್ಧಿ ಮಾಡಬೇಕು, ಡ್ರೈನೇಜ್ ಮಾಡಬೇಕು, ಅವನ ನೀರಿನ ವ್ಯವಸ್ಥೆ ಮಾಡಬೇಕು, ಎಲ್ಲ ಪೈಪ್ಲೈನ್ ಅವನೇ ಹಾಕಬೇಕು, ಕನ್ನಡ ವ್ಯವಸ್ಥೆ ಮಾಡಬೇಕು, ಎಲ್ಲ ಅಭಿವೃದ್ಧಿ ಮಾಡಿ ಅವನು ಮರಣ ಮಾಡಬೇಕು. ಅವನಿಗೆ ಒಂದೊಂದೇ ಸೈಟ್ ಅನ್ನ ರಿಲೀಸ್ ಮಾಡಲಿಕ್ಕೆ ನಗರಸಭೆ ಅಧಿಕಾರ ಇದೆ. ಈ ಟೆಕ್ನಿಕಲ್ ಸ್ಯಾಂಕ್ಷನ್ ಕೊಡುವುದಲ್ಲ ಪ್ಲಾನಿಂಗ್ ಅಥಾರಿಟಿ ಅವರು. ಅಲ್ಲಿ ಝೋನ್ ಇದೆ, ಅದೆಲ್ಲ ಬೇರೆ ಬೇರೆ ಇದರಲ್ಲಿದೆ. ಇದನ್ನ ಅವ್ರು ಏನು ಮಾಡ್ತಾರೆ ಅಂದ್ರೆ, ಇಲ್ಲಿ 700 ಮೀಟರ್ ರಸ್ತೆ ಇಡುವಂಥದ್ದನ್ನ 5 ಮೀಟರ್ಗೆ ಇಟ್ಟು ಇಕ್ಕಟ್ಟು ಮಾಡ್ತಾರೆ. CA ಸೈಟ್ ಅನ್ನು ಕೂಡ ಅವರು ಬೇರೆಯವರಿಗೆ ಮಾಡ್ತಾರೆ. ಅಲ್ಲಿ ಡೆವಲಪ್ ಮಾಡೋದಿಲ್ಲ. ಇದು ಪುತ್ತೂರಲ್ಲಿ ಕೆಲವು ಲೇಔಟ್ಗಳಿಂದಾಗಿ ಅದರಿಂದ ನಾವು ಇದ್ದೇವೆ. ಕೆಲವು ಲೇಔಟ್ಗಳಿಂದ ನಾವು ಕೇಸ್ ಮಾಡಿದ್ದೇವೆ. ಲೇಔಟ್ ಅವರ ಮೇಲಲ್ಲ, ಅಧಿಕಾರಿಗಳು ಒಬ್ಬರಿಗೊಂದು ಕಾನೂನು ಮತ್ತೊಬ್ಬರಿಗೆ ಕಾನೂನು ಮಾಡುವ ಇದರಲ್ಲಿ ನಾವು ಅವರ ಮೇಲೆ ಇದು ಲೋಕಾಯುಕ್ತ ನಡೀತಾ ಇದೆ, ಕೋರ್ಟಲ್ಲಿ ನಡೀತಾ ಇದೆ, ಇದು ನಡೀತಾ ಇದೆ. ಅದಕ್ಕೆ ಬೇಕಾಗಿ ನಾನು ಅಂತ ಲೇಔಟ್ಗಳನ್ನ ಮನಸ್ಸಲ್ಲಿ ಇಟ್ಟುಕೊಂಡು ನಾನು ಹೇಳೋದು, ಅದನ್ನ ಮಾರಾಟ ಮಾಡ್ತಾರೆ. ಅವ್ರಿಗೆ ಗೊತ್ತಿದೆ. ಇಲ್ಲ, ಈಗ ನೀವು ಒಂದು ಸಿಂಗಲ್ ಮನೆ ಕಟ್ಟಿದಿರಿ, ಹೇಗೋ ಕಟ್ಟಿದಿರಿ, ಕಟ್ಟಿದ್ರೆ ನಿಮಗೆ ಸಿಂಗಲ್ ಲೇಔಟ್ ಮಾಡ್ಲೇಬೇಕಲ್ಲ. ಇದೆ ಸ್ವಾಮಿ, ಖಾಲಿ ತೆರಿಗೆ ಸಿಸ್ಟಮ್ ಅಲ್ಲಿ ಒಂದು ರಿಯಾಯಿತಿ ಕೊಟ್ಟದ್ದು ಅಧಿಕೃತೆಯನ್ನು ಅನಧಿಕೃತೆಯನ್ನು ಟ್ಯಾಕ್ಸ್ ಡಿಕ್ಲರೇಷನ್ಗೆ ಟ್ಯಾಕ್ಸ್ ಡಿಕ್ಲರೇಷನ್ ಮಾಡಬೇಕೆ ಸ್ವಯಂ ಘೋಷಿತ ಆಸ್ತಿ ತೆರಿಗೆಯಲ್ಲಿ ಸ್ವಲ್ಪ ರಿಯಾಯಿತಿ ಕೊಟ್ಟಿದ್ದಾರೆ. ಅಧಿಕೃತವನ್ನು ಎ ಖಾತೆ ಅಂತ ಹೇಳುವಂಥದ್ದು, ಅನಧಿಕೃತವನ್ನ ಬಿ ಖಾತೆ ಅಂತ ಹೇಳುವಂಥದ್ದು ಸೇಮ್. ಅದು ಹಿಂದಿನ ಇದು ಒಂದೇ, ಆದ್ರೆ 3 ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಮತ್ತು ಪರೋಡ ಸಚಿವರಿಗೆ ಇದಕ್ಕೆ ನಾವು ಅಭಿನಂದನೆ, ಮತ್ತು ನಗರ ಸಚಿವರಿಗೆ ಬೈರೆ ಸುರೇಶ್,
ಮತ್ತೆ ರಹೀಮ್ ಖಾನ್ ಇವರು 4 ಜನಕ್ಕೆ ನಾವು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಯಾಕಂತ ಹೇಳಿದ್ರೆ ಆ 3 ರಿಲ್ಯಾಕ್ಸೇಷನ್ ಮಾಡಿದ ಕಾರಣ, ಮತ್ತೆ ಇನ್ನೊಂದು ಅನಧಿಕೃತ ಖಾತೆ ಕೊಡ್ತಾನೆ ಇರಲಿಲ್ಲ, ಬಿ ಖಾತೆ ಕಡ್ಡಾಯ ಕೊಡ್ಬೇಕಂತ ಹೇಳುವ ಕಾರಣ ಜನರಿಗೆ ಆ ತೊಂದರೆ ಆಗುವಂಥದ್ದು ಕಿರಿಕಿರಿ ತಪ್ತದೆ. ಆದ್ರೆ ಈಗ ಕೂಡ ಅದು ಮಾಹಿತಿ ಕೊಡುವ ನಮ್ಮ ಜವಾಬ್ದಾರಿ, ಅದಕ್ಕೆ ನಾನು ಮಾಹಿತಿ ಕೊಡ್ತಿದ್ದೇನೆ. ಯಾಕಂದ್ರೆ ಇದರ ಬಗ್ಗೆ ಸ್ವಲ್ಪ ನಾವು ತುಂಬಾ ಹೋರಾಟ ಮಾಡಿದ್ದೇವೆ, ಇದರ ಬಗ್ಗೆ ಸ್ಟಡಿ ಮಾಡಿ ಏನು ಸಾಧಕ ಬಾಧಕ ತಿಳ್ಕೊಂಡಾಗ ಸ್ವಲ್ಪ ನಮಗೆ ಗೊತ್ತಿದ್ದ ಮಾಹಿತಿಯನ್ನ ಜನರಿಗೆ ಅವರು ಮೋಸ ಹೋಗ್ಬಾರ್ದಲ್ಲ. ಈಗ 3 ಇದು ರಿಲ್ಯಾಕ್ಸೇಷನ್, ಒಂದು ಕಾವೇರಿ ವರ್ಷಕ್ಕೆ ಲೀಕ್ ಮಾಡಿದ್ರು, ಅಲ್ಲ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು, ಇನ್ನೊಂದು ಸಾಲ ಕೊಡ್ಲಿಕ್ಕೆ ಅವಕಾಶ. ಸಾಲ ತಗೊಳ್ಳಿಕ್ಕೆ ಅವಕಾಶ. ಹೌದು. ಇನ್ನೊಂದು ಆ 2 ಪಟ್ಟು ಒಂದು ಸಲ ಅದು ಕಟ್ಟಿದ್ರೆ 2 ಪಟ್ಟು ಅಂದ್ರೆ ವರ್ಷ ಇಡೀ 2 ಸಾವಿರ ಕಟ್ಟಣ ಬರಬೇಕಲ್ಲ. ಇದು ಒಮ್ಮೆ ಕಟ್ಟಿದ್ರೆ ಮತ್ತೆ 1 ವರ್ಷ ಕಟ್ಟಬೇಕು. ಮತ್ತೆ ಒಂದು ಹೇಳ್ತಾರೆ, ನಾನು ಮುನ್ಸಿಪಾಲಿಟಿಯಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಒಮ್ಮೆ ಅನಧಿಕೃತ ಖಾತೆ ಕೊಟ್ಟಿರ್ತಾರೆ, ರಿಜಿಸ್ಟ್ರೇ ಮೇಂಟೈನ್ ಮಾಡಿರ್ಲಿಲ್ಲ. ಬರುವ ವರ್ಷನೂ ಅನಧಿಕೃತ ಖಾತೆಗೆ ಟ್ಯಾಕ್ಸ್ ವಸೂಲು ಮಾಡಬೇಕಿತ್ತು. ಎಷ್ಟು ಟ್ಯಾಕ್ಸ್ ಬಾಕಿ ಆಗಿದೆ, ಅದು ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಾಕಿ ಆಗಿದೆ. ಈಗ ಅವರಿಗೆಲ್ಲ ಎಕ್ಸಾಮಿಷನ್ ಸಿಗ್ತದೆ. ಈಗ ನಾನು ಇದನ್ನ ಹೇಳಿ ಇನ್ನೊಂದು ಕತೆ ಹೇಳಲಿಕ್ಕೆ ಹೋದ್ರೆ, ಇನ್ನು 2024 ನಂತರದಕ್ಕೆ ಯಾವುದಕ್ಕೆ ಸಕ್ರಮ ಆಗುದಿಲ್ಲ. ನೀವು ನಾಳೆ ಮಾಡ್ತಾರೆ ಅಂತೇಳಿ ಇದನ್ನ ಮಾಡಬಹುದು ಸರ್ಕಾರ ಮಟ್ಟದಲ್ಲಿ, ಅದು ಅವರ ಮಟ್ಟದಲ್ಲಿ ಆಗೋದು ನಾವು ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಇರುವ ಕಾರಣ, ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಬರುವವರೆಗೆ ಇದನ್ನು ಇತ್ಯರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡಿ ಸರಿ ಅಂತಿದ್ರೆ ಇನ್ನೊಂದು ಪ್ರಪೋಸಲ್ ನ ಕಳಿಸಬಹುದು. ಆದ್ರೆ ಲಾಸ್ಟ್ ಟೈಮ್ 1 ಟೈಮ್ ಕಳಿಸಬಹುದು, ಮತ್ತೆ 2024 ನಂತರ ಕಳಿಸುವುದಿಲ್ಲ. ಬೇರೆ ಬರೆದು ಕೊಡ್ತಾರೆ. ಬಹುತೇಕ ಮಂದಿ ಮನೆ ಕಟ್ಟುವವರೇ ಮನೆ ಕಟ್ಟು ಅವ್ರಿಗೆ ಮಿಸ್ಗೈಡ್ ಆಗ್ಬಾರ್ದಲ್ಲ. ಅವ್ರಿಗೆ ಮಾಹಿತಿ ಅಂದ್ರೆ ಇಲ್ಲಿ ಏನಾಯ್ತು ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತಾಗ್ತದೆ. ಈಗ ನನ್ನಲ್ಲಿ ಒಂದು ಕಟ್ಟಕನುಷ್ಠಾನದಲ್ಲಿ ಖಾತೆ ಉಂಟು, ಮೊದಲು ಮಾಡಿಕೊಟ್ಟಿದ್ದಾರೆ. ಅನಧಿಕೃತ ಖಾತೆ ಅಧಿಕೃತವಾದ ಖಾತೆ ಮಾಡ್ಕೊಡೋದು. ನಾನೇನು ಮಾಡ್ತೇನೆ, ನಾನು ನಿಮಗೆ ಕುಮಾರ್ ನಿಮಗೆ ನಾನು ಸೇಲ್ ಮಾಡ್ತೇನೆ, ನೀವೇನು ಮಾಡ್ಕೊಂಡು ನಿಮಗೆ ಗೊತ್ತಿರುವುದಿಲ್ಲ. ಅಥವಾ ಈಗಿನ ಇದರಲ್ಲಿ ಬಿ ಖಾತೆ ಮಾಡಿ ನಿಮಗೆ ಸೇಲ್ ಮಾಡ್ತೇನೆ ನಾನು. ನೀವು ತಿಳ್ಕೊಳ್ಳೋದು ಇನ್ನು ಸಕ್ರಮ ಆಗ್ತಾರೆ ಅಂದ್ರೆ ನೀವು ಹಣ ಕೊಟ್ಟು ತಗೊಂಡು ನೀವು ಮನೆ ಕಟ್ಲಿಕ್ಕೆ ಹೋಗ ಅಲ್ಲಿ ಬಾಕಿ ಆಗ್ತದೆ. ಆ ಸಮಸ್ಯೆ ನೀವು ಸಿಕ್ಕಾಕೊಳ್ಬೇಡಿ, ಯಾರು ಸಿಕ್ಕಾಕೊಳ್ಬೇಡಿ ಅಂತ ಒಂದು ನಾನು ಮಾಡಿದ್ದೆ ಅಷ್ಟೇ. ನಾಳೆ ಅದು ತುಂಬ ನಡೀತದೆ. ಈಗ ರಿಯಲ್ ಎಸ್ಟೇಟ್ ಇದ್ದಾರೆ, ನಡೀಲಿಕ್ಕೆ ಈಗ ಅವಕಾಶ ಇದೆ ಅಲ್ವಾ? ಅಲ್ಲ ನಾವು ಇದನ್ನ ಹೇಳಿದವರು ಎಷ್ಟು ಜನ ಕಿವಿಗೆ ಆಗ್ತಾರದು ಯಾರಿಗೆ ಗೊತ್ತು, ಅದು ಬೇರೆ ವಿಚಾರ. ಇವತ್ತು ಮತ್ತೆ ಇನ್ನೊಂದು ಇದರಲ್ಲಿ LPD ಅವರಿಗೆ ಒಂದು ಶಿಕ್ಷೆ ಕೊಡ್ಬೇಕು. ಯಾಕಂದ್ರೆ ಎಲ್ಲ ವೈಲೇಷನ್ ಮಾಡೋದು, ಬಿಲ್ಡಿಂಗ್ ವೈಲೇಷನ್ ಮಾಡೋದು LPD, ನಮ್ಮ ಲೈಸೆನ್ಸ್ ಹೋಲ್ಡರ್ಸ್. ಯಾರು ಇಂಜಿನಿಯರ್ಸ್ ಇದ್ದಾರೆ, ಲೈಸೆನ್ಸ್ ಹೋಲ್ಡರ್ಸ್ ಇದ್ದಾರೆ, ಅವ್ರಿಗೆ ಪಕ್ಕಾ ಗೊತ್ತಿದೆ ಸರ್ಟಿಫಿಕೇಟ್ ಏನ್ ಬಿಡ್ಬೇಕು, ಸರ್ಟಿಫಿಕೇಟ್ ಎಷ್ಟು ಬಿಡಬಾರ್ದು. ಅವ್ರೇನ್ ಮಾಡ್ತಾರೆ, ಆ ಬುಕ್ಕ ದುಡ್ಡು ಕೊಟ್ಟು ಸರಿ ಹಾಕೊಂಡು ಇವ್ರಿಗೆ ಕಟ್ಟಿಸ್ತಾರೆ. ಪಾಪ ಇವ್ರಿಗೆ ಗೊತ್ತಿರುವುದಿಲ್ಲ. ಇವ್ರೇನ್ ಮಾಡ್ತಾರೆ, ಬಿಲ್ಡಿಂಗ್ ಕಟ್ಟಿದ ನಂತರ ಅಲ್ಲಿ ಬ್ಲಾಕ್ ಆಗ್ತದೆ, ತೊಂದರೆ ಆಗ್ತದೆ, ಖಾತೆ ಸಿಕ್ಕುದಿಲ್ಲ. ಇದೆಲ್ಲ ಸಮಸ್ಯೆ. LPD ಅವರ ಮೇಲೆ ಕೂಡ ಆಕ್ಷನ್ ತಗೊಳ್ಬೇಕು. ಮತ್ತೆ UT ಖಾತೆ ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಒಂದು ಬೈಲ ತಂದ್ರು, ಅದು ಬರೀ ಒಳ್ಳೇದು. ಅದರಲ್ಲಿ ಒಂದು ಬೈಲದಲ್ಲಿ ಎಲ್ಲ ನಮ್ಗೆ ಬೇಕಾದ ಬೈಲ, ಮಂಗಳೂರು ಬೇಕು ಅದಲ್ಲ, ಇಡೀ ಎಂಟೈರ್ ಮುನ್ಸಿಪಾಲಿಟಿಗೆ ನಗರ ಸ್ಥಳೀಯ ಸಂಸ್ಥೆಗೆ ಒಂದು ಬೈಲ, ಬಿಲ್ಡಿಂಗ್ ಬೈಲ್ ತಂದ್ರು. ಅದೆಲ್ಲ ಒಂದು ಎಕ್ಸಾಮ್ಷನ್ ಕೊಟ್ಟರು. ಅದರಲ್ಲಿ ಏನು ಗೊತ್ತಾ, ಯಾವುದೇ ಬಿಲ್ಡಿಂಗ್ ಕಟ್ಟುವಾಗ ನಿಮಗೆ ಕ್ರಮದಂತೆ ಕಟ್ಟಲಿಕ್ಕೆ ಸ್ವಲ್ಪ ಅದರ ಒಂದು ಕೌಂಟ್ ಬರ್ಗೆ ಬರ್ತದೆ ಅಲ್ವಾ ರೋಷನ್? ಅಲ್ಲ, ಇವರು ಬಿಲ್ಡರ್, ಇವರು ಗೊತ್ತಿದೆ, ಸ್ವಲ್ಪ ಅವರಿಗೆ ಬರ್ತದೆ, ಆಚೆ ಬರ್ತದೆ. ನೀವು ಮೈಸೂರು ಪಾರ್ಕ್ ಮಾಡಿದಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ 5% ಎಕ್ಸಾಮ್ಷನ್ ಕೊಟ್ಟಿದ್ದಾರೆ. 5% ಎಕ್ಸಾಮ್ಷನ್ ಕೊಟ್ಟಿದ್ದಾರೆ. ಅವರ ಬಿಲ್ಡಿಂಗ್ ಅವರು ಅನುಭವಿಸಿದ್ದಾರೆ. ಅವರು 1% ವೈಲೇಷನ್ ಇದ್ದದ್ದು, 1%. ಅವ್ರಿಗೆ 5% ಎಕ್ಸಾಮ್ಷನ್ ಉಂಟು. ಅದರಲ್ಲಿ ಖಾತೆ ಸಿಕ್ಕಿದ್ದು, ಅದನ್ನು ಕೂಡ ಸತಾಯಿಸಿದ್ರು ಅವರಿಗೆ, ಅದು ಬೇರೆ ವಿಚಾರ. ಈಗ ಕಟ್ಟುವಾಗ ನಿಮಗೆ ಆಯ ಮತ್ತೆ ಇದು ಮತ್ತೊಂದು ಆಗುವಾಗ ಒಂದು 5% ವೈಲೇಷನ್ ಆಗ್ತದೆ. ಬಿಲೋ 5% ಅವರಿಗೆ ಎಕ್ಸಾಮ್ಷನ್ ಕೊಟ್ಟಿದ್ದಾರೆ. ಅದು ಕೂಡ ನಮ್ಮ ಸರ್ಕಾರನೇ ಮಾಡಿದ್ದು, ಆಯ್ತಾ? ಎಲ್ಲೋ ಏಕಾಏಕಿ ನಿಮಗೆ ಕಟ್ಟಡ ಮಾಡಬೇಕು. ಮತ್ತೆ ಸುಪ್ರೀಂ ಕೋರ್ಟ್ ತೆರವುಗೊಳಿಸಬೇಕು ಅಂತ ಹೇಳಿದೆ. ಸುಪ್ರೀಂ ಕೋರ್ಟ್ನ ಕೆಲವು ಆರ್ಡರ್ಗಳಿವೆ, ಈಗಾಗಲೇ ಕೆಲವು ಆದೇಶಗಳಿವೆ, ಹೈಕೋರ್ಟ್ ಆದೇಶ ಮಾಡಿದೆ, ತೆರವುಗೊಳಿಸಬೇಕು. ಅದು ಬೇರೆನೇ ಸಬ್ಜೆಕ್ಟು, ಅದಕ್ಕೂ ಇದಕ್ಕೆ ಸಂಬಂಧ ಬರೋದಿಲ್ಲ. ನಾವು ಟ್ಯಾಕ್ಸ್ ವಸೂಲು ಮಾಡ್ಲಿಕ್ಕೆ ಮಾತ್ರ ಇಲ್ಲಿದ್ದು. ನಾಳೆ ಸರ್ಕಾರ ಏನ್ ಹೇಳ್ತಾ ಹೋಗ್ತಂದ, ನಾವೇನು ಸಕ್ರಮ ಮಾಡಿಲ್ಲ, ನಾವು ಟ್ಯಾಕ್ಸ್ ವಸೂಲು ಮಾಡಿ, ನಾವು ಟ್ಯಾಕ್ಸ್ ಮಾತ್ರ ವಸೂಲು ಮಾಡ್ಲಿಕ್ಕೆ ಹೇಳಿದ್ದು, ಸಾಲ ಕೊಡಿ ತೊಂದರೆ ಇಲ್ಲ ಅಂತ ಹೇಳಿದ್ದು. ನಾವೇನು ಬಿಲ್ಡಿಂಗ್ ಅನ್ನ ಸಕ್ರಮ ಮಾಡ್ಲಿಕ್ಕೆ ಹೇಳಿಲ್ಲ ಅಂತ ಹೇಳಿ.